कृष्ण 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 हरे राम 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 हरे कृष्ण कृष्ण हरे राम राम हरे कृष्ण कृष्ण हरे राम राम हरे कृष्ण 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 हरे राम राम हरे कृष्ण 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 यस हरे कृष्ण ओके ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 10ಗೆ ಸ್ವಾಗತ. ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯ ಅಂದ್ರೆ ಆಪ್ಯುಲೆನ್ಸ್. ಈಗ ಹೇಗಂದ್ರೆ ನಾವು ಕೂಡ ಕೆಲವೊಮ್ಮೆ ನಾವು ಕೂಡ ತುಂಬಾ ಆಪ್ಯುಲೆನ್ಸ್ ಅಲ್ಲಿ ಇರ್ತೇವೆ, ಆದ್ರೆ ನಮ್ಮ ಐಶ್ವರ್ಯ ಕ್ಷಣಿಕ. ಭಗವಂತ ಹಾಗೆ ಅಲ್ಲ. ಭಗವಂತನ ಐಶ್ವರ್ಯಕ್ಕೆ ಮಿತಿಯೇ ಇಲ್ಲ. ಹಾಗಾಗಿ ಈ ಅಧ್ಯಾಯದಲ್ಲಿ ಭಗವಂತನ ಐಶ್ವರ್ಯದ ಬಗ್ಗೆ ಹೇಳ್ತಿದ್ದಾರೆ. ಎಸ್, ಫಸ್ಟ್ಗೆ ಹೋಗುವ. ದೇವೋತ್ತಮ ಪರಮೇಶ್ವರನು ಹೀಗೆಂದು ಹೇಳಿದನು, ಮಹಾಭಾವದ ಅರ್ಜುನನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದ ನಾನು ನಿನಗಾಗಿ ಇನ್ನು ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನು ಉತ್ತಮವಾದ ಜ್ಞಾನ ನೀಡುತ್ತೇನೆ. ಇದರ ಅರ್ಥ ಎಂತ ಅಂದ್ರೆ 7, 8, 9 ಈ ಅಧ್ಯಾಯದಲ್ಲಿ ಹೇಳಿದಾನೆ, ಇನ್ನೂ ಜಾಸ್ತಿ ಹೇಳ್ತೇನೆ. ಈಗ ಯಾವಾಗಲೂ ನೋಡಿ, ಈಗ ಸ್ಕೂಲಲ್ಲಿ ಟೀಚರ್ ಈಗ ಸ್ಟೂಡೆಂಟ್ ಒಳ್ಳೆ ಹೋಮ್ವರ್ಕ್ ಮಾಡಿ ಅಸೈನ್ಮೆಂಟ್ ಮಾಡಿ ಓದಿ ಎಲ್ಲ ಬಂದ್ರೆ ಟೀಚರ್ ಸ್ಪೆಷಲ್ ಕ್ಲಾಸ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ರೀತಿ ಇಲ್ಲಿ ಅರ್ಜುನ ಒಳ್ಳೆ ಸ್ಟೂಡೆಂಟ್ ಭಕ್ತ. ಹಾಗೆ ನಾವು ಕೂಡ ಭಕ್ತರಾಗಬೇಕು. ಭಕ್ತರಾದ್ಮೇಲೆ ನಮ್ಗೆ ಎಂತ ಮಾಡ್ತಾನೆ ಕೃಷ್ಣ? ಉತ್ತಮ ಜ್ಞಾನವನ್ನು ನಮ್ಗೆ ನೀಡ್ತಾನೆ. ಹೇಗಂದ್ರೆ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ. ಈಗ ಬರ್ತದೆ 10ನೇ ಶ್ಲೋಕದಲ್ಲಿ ಬರ್ತದೆ, ತೇಷಾಂ ಸತಯುಕ್ತಾನ ದದಾಮಿ ಬುದ್ಧಿಯೋಗಂ. ನಮಗೀಗ ಬುದ್ಧಿ ಕೊಡ್ತಾ ಇಲ್ಲ. ಯಾಕೆ? ನಮ್ಮ ಈಗ ಇಂಟೆಲಿಜೆನ್ಸ್ ಮೆಚ್ಯೂರ್ ಆಗಲಿಲ್ಲ. ಇಂಟೆಲಿಜೆನ್ಸ್ ಮೆಚ್ಯೂರ್ ಆಗುವುದು ಯಾವಾಗ? ಫಸ್ಟ್ಗೆ ನಾವೀಗ ದೇಹದ ಭಾವನೆಯಲ್ಲಿದ್ದೇವೆ. ದೇಹದ ಭಾವನೆ ನಾವು ಆತ್ಮಭಾವನೆಗೆ ಬರಬೇಕಾದ್ರೆ ನಮ್ಮ ಇಂದ್ರಿಯಗಳು ಕಂಟ್ರೋಲಲ್ಲಿ ಇರಬೇಕು. ಪ್ರಭುಪಾದ ಹೇಳ್ತಾರೆ, ಅವರ್ ಸೆನ್ಸಸ್ ಆರ್ ಹರಾಸಿಂಗ್ ಅಂದ್ರೆ ಈಗ ಹರಾಸ್ಮೆಂಟ್ ಮಾಡ್ತಾರೆ ಕೆಲವೊಮ್ಮೆ. ಎಂತಾಗ್ತದೆ, ಗಂಡ ಹೆಂಡತಿ ಈ ಡೈವರ್ಸ್ ಆದ್ಮೇಲೆ ಇಷ್ಟು ಕೂಡ ಅಷ್ಟು ಕೂಡ ಅಂತ ಹರಾಸ್ಮೆಂಟ್ ಮಾಡ್ತಾರೆ. ಹಾಗಾಗಿ ಹರಾಸ್ಮೆಂಟ್ ಮಾಡಿದ್ರೆ ಅದೇ ಎಂತಂದ್ರೆ ಇಂದ್ರಿಯಗಳು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಮತ್ತೆ ಮನಸ್ಸು, ಫಸ್ಟ್ಗೆ ಇಂದ್ರಿಯ, ಫಸ್ಟ್ ದೇಹ, ಮತ್ತೆ ಇಂದ್ರಿಯ, ಮತ್ತೆ ಮನಸ್ಸು, ಮತ್ತೆ ಬರುವಂಥದ್ದು ಬುದ್ಧಿ. ಹಾಗಾಗಿ ನಮ್ಮ ಈಗ ಬುದ್ಧಿ ಚುರುಕಿಲ್ಲ. ಯಾಕೆಂದ್ರೆ ಇಂದ್ರಿಯಗಳು ನಮ್ಮನ್ನು ಅದು ಬೇಕು ಇದು ಬೇಕು, ಕಣ್ಣಿನಲ್ಲಿ ಎಲ್ಲ ನೋಡ್ಬೇಕು, ಕೃಷ್ಣನ ಬಿಟ್ಟು ಎಲ್ಲ ನೋಡ್ಬೇಕು, ತಿನ್ನುವುದು ಎಲ್ಲ ತಿನ್ಬೇಕು, ಕೃಷ್ಣ ಪ್ರಸಾದ ಬಿಟ್ಟು ಎಲ್ಲ ತಿನ್ಬೇಕು, ನಮ್ಗೆ ಕೇಳುವುದು ಎಲ್ಲ ಬೇಡದು ಕೇಳ್ಬೇಕು. ಇದು ಎಂತ ಹೇಳುದು, ಪೊಲಿಟಿಕ್ಸ್ ಬೇಕು, ಸ್ಪೋರ್ಟ್ಸ್ ಬೇಕು, ಮತ್ತೆ ಈ ಮೂವೀಸ್ ಅದು ಎಲ್ಲ ಬೇಕು. ಕೃಷ್ಣನ ಕತೆ ಕೇಳಲಿಕ್ಕೆ ನಮ್ಗೆ ಪುಡ್ಸೋದಿಲ್ಲ. ಮತ್ತೆ ನಮ್ಮ ಚರ್ಮ, ಪ್ರಭುಪಾದ ಹೇಳ್ತಾರೆ ಅನ್ನೆಸರಿ ಲೈಕ್ ಅನಿಮಲ್ಸ್ ವಿ ಆರ್ ಡೂಯಿಂಗ್ ಸೆಕ್ಸ್. ಪ್ರಭುಪಾದ ಹೇಳ್ತಾರೆ ಸೆಕ್ಸ್ ಅಂದ್ರೆ ಕೃಷ್ಣ ಪ್ರಜ್ಞೆಯ ಮಗುವನ್ನು ಹುಟ್ಟಿಸುವಂಥದ್ದು, ಅದಕ್ಕೆ ಮಾತ್ರ. ಎಸ್, ನಾನು ಒಂದು ವಿಷ್ಣುವಿನಂತ ಮಗುವನ್ನು ಹುಟ್ಟಿಸ್ತೇನೆ. ಹೇಗಂದ್ರೆ ಹಿರಣ್ಯಕಶಿಪು ಎಂತ ಮಾಡಿದ? ಹಿರಣ್ಯಕಶಿಪು ಈ ಕೈಯದವನ್ನು ಸೆಕ್ಸ್ ಮಾಡೋ ಮುಂಚೆ ಅಲ್ಲಿ ಒಂದು ಗಿಳಿ ಬಂದಿತ್ತು. ಗಿಳಿ ವಿಷ್ಣು 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 ಹೇಳ್ತಾ ಇತ್ತು. ಯಾಕೆಂದ್ರೆ ವಿಷ್ಣು ಅಗೇನ್ಸ್ಟ್ ಹಿರಣ್ಯಕಶಿಪು. ನಾವು ಕೂಡ ಹಾಗೆ. ಪ್ರಭುಪಾದ ಹೇಳ್ತಾರೆ, ಕಲಿಯುಗ ಮೀನ್ಸ್ ದೇರ್ ಆರ್ n number of ಹಿರಣ್ಯಕಶಿಪುಸ್, n number of ಹಿರಣ್ಯಾಕ್ಷಸ್, n number of ರಾವಣಾಸ್, n number of ಕುಂಭಕರ್ಣಾಸ್, n number of ದುರ್ಯೋಧನ, n number of ಶಿಶುಪಾಲ, n number of ದಂತವಕ್ರಾಸ್. ಪ್ರಭುಪಾದ ಹೇಳ್ತಾರೆ ಅಂದ್ರೆ ಅನ್ಲಿಮಿಟೆಡ್ ಇದ್ದಾರೆ ಇವರೆಲ್ಲ. ಇವ ಅಗೇನ್ಸ್ಟ್ ವಿಷ್ಣು ಇದು. ಆಗ ಗಿಳಿ ವಿಷ್ಣು ವಿಷ್ಣು ಹೇಳ್ತಾ ಇತ್ತು. ಇವನಿಗೆ ಸಿಟ್ಟು ಬಂತು, ನನ್ನ ಹೆಸರು ಹೇಳು ಅಂತ. ಹೌದಾ, ಇದೆಂತ ವಿಷ್ಣು 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 ಅಂತ. ಆದ್ರೆ ಗಿಳಿ ನೋಡಿ, ಈಗ ಹೇಗಂದ್ರೆ ನಾವು ಕೆಲವೊಮ್ಮೆ ಮಕ್ಕಳನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ನಾಯಿಯನ್ನು ಇಡ್ತೇವೆ. ನಾಯಿಗೆ ನಾವು ಇದು ಅದು ನಾಯಿ ಕೂಡ ಕೇಳುವುದಿಲ್ಲ. ಯಾವುದು ಪ್ರಾಣಿ, ಯಾಕಂದ್ರೆ ಮನುಷ್ಯರೇ ನಮ್ಮ ಮಾತು ಕೇಳುವುದಿಲ್ಲ, ನಾಯಿಗಳು ಪ್ರಾಣಿಗಳು ಕೇಳ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಗಿಳಿ ಕೇಳಲಿಲ್ಲ, ಮತ್ತೆ ಕೂಡ ಹೇಳ್ತಾರೆ ವಿಷ್ಣು 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 ಅಂತ.
ಮತ್ತೆ ರಾತ್ರಿ ಹೋಗುವಾಗ ಅವನಿಗೆ ಅದೇ ಟೆನ್ಷನ್ ಆಗಿತ್ತು. ಅಂದ್ರೆ ಇದು ಒಳ್ಳೆ ವೇ ಅಲ್ಲ, ಅದು ಕೂಡ ರಾತ್ರಿ ಹೋಗಿ ಸೆಕ್ಸ್ ಮಾಡೋ ಮುಂಚೆ ಕೂಡ ವಿಷ್ಣು ವಿಷ್ಣು ಗಿಳಿ ವಿಷ್ಣು ವಿಷ್ಣು ಹೇಳ್ತಾನೆ. ಹಾಗೆ ಮಾಡಿದ. ಹಾಗಾಗಿ ಪ್ರಹ್ಲಾದ ಮಹಾರಾಜ ಹುಟ್ಟಿದ ಶುದ್ಧ ಭಕ್ತ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಸೆಕ್ಸ್ ಬ್ಯಾಡ್ ಅಲ್ಲ, ಆದರೆ ಸೆಕ್ಸ್ ಕೃಷ್ಣ ಪ್ರಜ್ಞೆಯ ಮಗುವನ್ನು ಹುಟ್ಟಿಸ್ಲಿಕ್ಕೆ ನಾವು ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಹಾಗಾಗಿ ಈ ನಮ್ಮ ಇನ್ನೊಂದು ಮೂಗಿನಿಂದ ಬೇಡದೆಲ್ಲ ಸ್ಮೆಲ್ ಮಾಡ್ತೇವೆ. ಆಕ್ಚುಲಿ ಕೃಷ್ಣನಿಗೆ ಹೂವಿನ ಸ್ಮೆಲ್ ಮಾಡ್ಬೇಕು. ಹಾಗಾಗಿ ಈ 5 ಇಂದ್ರಿಯಗಳು ನಮ್ದು ಪರ್ಫೆಕ್ಟ್ ಇಲ್ಲ. ಈಗ ಇಂದ್ರಿಯಗಳು ಪರ್ಫೆಕ್ಟ್ ಇಲ್ಲ. ಇಂದ್ರಿಯಗಳು ಪರ್ಫೆಕ್ಟ್ ಆದ್ಮೇಲೆ ಮತ್ತೆ ಮನಸ್ಸು ಸ್ವಲ್ಪ ಕಂಟ್ರೋಲ್ ಬರ್ತದೆ. ಮನಸ್ಸು ಕಂಟ್ರೋಲ್ ಮಾಡಿದ್ರೆ ಬುದ್ಧಿ ಚುರುಕಾಗ್ತದೆ. ನಮ್ಮ ಬುದ್ಧಿ ಚುರುಕಾದ ಮೇಲೆ ಕೃಷ್ಣ ನಮ್ಗೆ ಗೈಡೆನ್ಸ್ ಮಾಡ್ತಾರೆ. ಈಗ ಹಾಗಾಗಿ ಇಲ್ಲಿ ಕೂಡ ದೇವತಾ ಮನುಷ್ಯ ಹೀಗೆಂದು ಹೇಳಿ ನನ್ನ ಮಹಾವಾದ ಅರ್ಜುನೇ, ಮತ್ತೆ ಕೇಳು, ನೀನು ನನ್ನ ಪ್ರೀತಿಯ ಸ್ನೇಹಿತನಾದ್ರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸುವ ಜ್ಞಾನಕ್ಕಿಂತ ಇನ್ನು ಉತ್ತಮ ಜ್ಞಾನವನ್ನು ಹೇಳುತ್ತೇನೆ. ನೋಡಿ, ಕೃಷ್ಣ ರೆಡಿ ಇದ್ದಾನೆ. ಪ್ರಭುಪಾದ ಹೇಳ್ತಾರೆ ಹೇಗೆಂದ್ರೆ, ಮೇಲೆ ಆಕಾಶದಿಂದ ಕೃಷ್ಣನ ಕೈ ಹೀಗುಂಟಂತೆ. ನಾವೆಂತ ಮಾಡ್ತೇವೆ ಅಂದ್ರೆ, ಹೀಗೆ ಕೆಲವೊಮ್ಮೆ ಹೀಗೆ ನೋಡ್ತೇವೆ, ಯಾರ ಮಾರೇವ ಈ ರೀತಿ ಮಾಡ್ತೇವೆ. ಅಂದ್ರೆ ನಾವು ಟೋಟಲ್ ರಿಜೆಕ್ಟ್ ಮಾಡುವಂಥದ್ದು ಕೃಷ್ಣ ಪ್ರಭುಪಾದ ಹೇಳ್ತಾರೆ, ನೀನು ಒಂದು ಸ್ಟೆಪ್ ಇಟ್ರೆ, ಈಗ ಯಾರಾದ್ರೂ ಕೃಷ್ಣ ಪ್ರಜ್ಞೆಗೆ ಬರುವುದಿದ್ರೆ ಕೃಷ್ಣ 10 ಸ್ಟೆಪ್ ಇಡ್ತಾನಂತೆ. ಫಾಸ್ಟ್, ಕ್ವಿಕ್ ಕೃಷ್ಣ, ತುಂಬಾ ಕ್ವಿಕ್. ಯಾಕೆಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೇಳುವಂಥದ್ದು, ಪಂತಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ ವಾಯೋರಥಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದಸ್ಮಿನಿ ಅಭಿಚಿಂತ್ಯ ತತ್ವೇ ಗೋವಿಂದ ಮಾದಿ ಪುರುಷಂ. ಅಂದ್ರೆ ತುಂಬಾ ಫಾಸ್ಟ್, ತುಂಬಾ ಫಾಸ್ಟ್. ಪಂತಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯ ವಾಯು ಅಂದ್ರೆ ಈ ಮನಸ್ಸು, ಎಂತ ಹೇಳುವಂಥದ್ದು, ಮನಸ್ಸು ತುಂಬಾ ಫಾಸ್ಟ್. ಈಗ ಮನಸ್ಸು ನೀವು ಇಲ್ಲಿದ್ದೀರಿ, ಎಲ್ಲೆಲ್ಲಿ ಹೋಗ್ತದೆ. ಆದರೆ ಕೃಷ್ಣ ಅದಕ್ಕಿಂತ ಕೂಡ ಫಾಸ್ಟ್, ತುಂಬಾ ಫಾಸ್ಟ್. ವಾಯೋರಥಾಪಿ ಮನಸ್ಸು ಮುನಿಪುಂಗಮಾನ ಅಂದ್ರೆ ಮುನಿಗಳು ಕೂಡ ಅವರಿಗೆ ಕೂಡ ಎಂತಾಗ್ತದೆ ಅಂದ್ರೆ, ಕೃಷ್ಣನನ್ನು ಈಗ ಬರ್ತದೆ ಸೆಕೆಂಡ್ ಶ್ಲೋಕದಲ್ಲಿ ಬರ್ತದೆ, ನಮ್ಮೆ ವಿದು ಸುರಗಣ ಪ್ರಭಾವನ ಮನುಷ್ಯ. ಅಂದ್ರೆ ಈ ಮುನಿಗಳ ಸುರಗಳಾಗ್ಲಿ ದೇವತೆಗಳಾಗ್ಲಿ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಯಾರಿಗೂ ಆಗುದಿಲ್ಲ. ಕೃಷ್ಣ ಹೇಳುವಂಥದ್ದು 18ನೇ ಭಕ್ತ ಅಭಿಜಾನ ಅಂತ, ಭಕ್ತನಿಗೆ ಮಾತ್ರ. ಹಾಗಾಗಿ ನಾವು ಕೃಷ್ಣನನ್ನು ಪಡಿಬೇಕಿದ್ರೆ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ನೋಡಿ, ಇಲ್ಲಿ ಕೂತ ನೋಡಿ, ದುರ್ಯೋಧನ, ಇದು ಅರ್ಜುನ, ಇದು ಕೃಷ್ಣ. ನೋಡಿ, ಅರ್ಜುನ ಸೇವಕನಾಗಿ ಕೂತಿದ್ದಾನೆ, ದುರ್ಯೋಧನ ಯಜಮಾನಾಗಿ ಕೂತಿದ್ದಾನೆ. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಈ ರೀತಿ ಮೆಂಟಾಲಿಟಿ ಅಂದ್ರೆ ಸ್ವಾಮಿ ಭಾವ. ಆಕ್ಚುಲಿ ನಾವು ದಾಸ ಭಾವ ಆಗ್ಬೇಕು. ಆಕ್ಚುಲಿ ನಾವು ದಾಸ, ಜೀವೇರು ಸ್ವರೂಪ ನಿತ್ಯ ಕೃಷ್ಣ ದಾಸ. ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಪೊಸಿಷನ್, ವಿ ಆರ್ ದಿ ಸಬಾರ್ಡಿನೇಟ್ ಟು ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ಸಬಾರ್ಡಿನೇಟ್ ಬಿಸ್ನೆಸ್ ಇಸ್ ಟು ಸರ್ವ್ ಸುಪ್ರೀಂ. ಸಿಂಪಲ್. ಈಗ ಸಬಾರ್ಡಿನೇಟ್, ಈಗ ನೀವು ಕಂಪನಿಯಲ್ಲಿ ಒಂದು ಕೆಲಸ ಮಾಡ್ತೀರಿ, ನಿಮಗೆ ಬಾಸ್ ಇದ್ದಾರೆ, ನೀವು ಸಬಾರ್ಡಿನೇಟ್, ನೀವು ಅವ್ರು ಹೇಳಿದಾಗ ಕೇಳಬೇಕು. ಅದೇ ರೀತಿ ಸುಪ್ರೀಂ ಬಾಸ್ ಕೃಷ್ಣ, ನಾವು ಸಬಾರ್ಡಿನೇಟ್ ಅಂದ್ರೆ ಅವನ ಅಂಡರ್ ಇರುವಂಥದ್ದು. ಹಾಗೆ ನಾವು ಅವ ಹೇಳಿದಾಗ ಕೇಳಬೇಕು. ಇದರಿಂದ ನಮಗೆ ಒಳ್ಳೇದು ಹೊರತು ಹಾಳು ಇಲ್ಲ, ಅದು ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ನಾವೆಲ್ಲ ನೋಡಿ ಈ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದೇ ನಮ್ಮ ಪ್ರಾಬ್ಲಮ್ ಕಾರಣ, ಈ ಸ್ವಾಮಿ ಭಾವತ್ವ. ನಾವು ಸ್ವಾಮಿ ಭಾವತ್ವ ಬಿಡ್ಬೇಕು, ದಾಸ ಭಾವತ್ವ ತಗೊಳ್ಬೇಕು. ನೋಡಿ ಈ ಶ್ಲೋಕ, ನಮೇ ವಿದು ಸುರಾಗಣ ಪ್ರಭಾವಂ ನಾಮಾಶಯ ಅಹಂ ಆದಿದೇವಾನಾಂ ಮಹರ್ಷಿನಾಂ ಸ ಸರ್ವಶ. ದೇವತೆಗಳಾಗ್ಲಿ ಮಹರ್ಷಿಗಳಾಗ್ಲಿ ನನ್ನ ಮೂಲವನ್ನಾಗಲಿ ಸೀರೆನ ಅರಿಯರು, ಏಕೆಂದ್ರೆ ಎಲ್ಲಾ ರೀತಿಗಳಲ್ಲೂ ನಾನೇ ದೇವತೆ ಮತ್ತು ಮಹರ್ಷಿಗಳಿಗೆ ಮೂಲ. ನೋಡಿ, ದೇವತೆ ಮತ್ತೆ ಋಷಿಗಳಿಗೆ ಅರ್ಥ ಆಗುವುದಿಲ್ಲ ಕೃಷ್ಣ. ಮತ್ತೆ ನಮಗೆ ನಾವು ಎಲ್ಲಿ ಇದ್ದೇವೆ, ಅದಕ್ಕೆ ನಾವು ಪ್ರಭುಪಾದ ಹೇಳ್ತಾರೆ, ಕೂಲಡ್ಡಲ್ಲಿ ನಾವು ಕೃಷ್ಣನಿಗೆ ಶರಣಾಗತರಾಗಬೇಕು. ಇದರಿಂದ ನಮಗೆ ಒಳ್ಳೇದೇ ಹೊರತು ಹಾಳಿಲ್ಲ. ಆದ್ರೆ ನಾವು ಇದು ಆಗ್ಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ ಇರುವುದಿಲ್ಲ. ದೇವತೆಗಳು ಮತ್ತು ಮನುಷ್ಯಗಳಿಗೆ ಅರ್ಥ ಆಗಲಿಲ್ಲ, ಮತ್ತೆ ನಮ್ಗೆ ಅರ್ಥ ಆಗ್ತದ ಇಲ್ಲ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಈಸ್ ಇನ್ಫಿನಿಟ್, ವಿ ಆರ್ ಇನ್ಫಿನಿಟಿಸಿಮಲ್. ಅಂದ್ರೆ ನಾವು ಏನೂ ಅಲ್ಲ ಕೃಷ್ಣ ಇದು.
ನಾವು ಏನು ಅಲ್ಲ. ನಮಗೆ ಕೃಷ್ಣನ ಅರ್ಥ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಕೃಷ್ಣನನ್ನು ತಿಳಿಲಿಕ್ಕೆ ಆಗುದಿಲ್ಲ, ಯಾವುದಾಗುದಿಲ್ಲ. ಆದ್ರೆ ಭಕ್ತಿ ತಗೊಂಡ್ರೆ ಕೃಷ್ಣ ಹೇಳ್ತಾನೆ ಭಕ್ತ ಮಾಮ ಅಭಿಜಾನ ಅಂತ, ಭಕ್ತನೇ ನಾನು ತಿಳಿಸ್ತೇನೆ. ಹಾಗಾಗಿ ಈ ದೇವತೆ ಆಗಲಿ ಮಹರ್ಷಿಗಳಾಗಲಿ ಇಲ್ಲ, ಯಾಕಂದ್ರೆ ಮೂಲ ಅವನೇ ಕೃಷ್ಣ, ದೇವತೆ ಮತ್ತು ಮಹರ್ಷಿಗಳಿಗೆ. ಮತ್ತೆ 3ನೇ ಶ್ಲೋಕ ನೋಡಿ, ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಈಶ್ವರ ಪರಮಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣಕಾರ. ಕೃಷ್ಣ ಅನಾದಿ. ಹೀಗಂದ್ರೆ ಜನರು ಎಲ್ಲ ಹೆಚ್ಚಿನವ್ರದ್ದು ಕ್ವಶನ್ ಬರುವುದು, ಕೃಷ್ಣ ಹೇಗೆ ಹುಟ್ಟಿದ? ಕೃಷ್ಣನಿಗೆ ಹುಟ್ಟಿಲ್ಲ ಸರ್, ಕೃಷ್ಣನಿಗೆ ಹುಟ್ಟಿಲ್ಲ. ಯಾವಾಗ ಬ್ರಹ್ಮ ಲಕ್ಷ್ಮಿಯ ಹೆಲ್ಪ್ ಇಲ್ಲದೆ ಗರ್ಭೋದಕ ವಿಷ್ಣುನ ನಾಭಿಯಿಂದ ಹುಟ್ಟಿದಾನೆ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಡಸಂಟ್ ರಿಕ್ವೈರ್ ಇವನ್ ಲಕ್ಷ್ಮೀಸ್ ಟು ಬಿಗೆಟ್ ಚಿಲ್ಡ್ರನ್ಸ್. ಲಕ್ಷ್ಮೀ ಕೂಡ ಬೇಡ, ಬ್ರಹ್ಮನ್ ನೋಡಿ ಕಮಲ ನಾಭಿಂದ ಬಂದದ್ದು. ಹಾಗಾಗಿ ನಾವು ಎಂತಂದ್ರೆ, ನಾವು ಹೀಗೆ ಭೌತಿಕ ಲೋಕದಲ್ಲಿ ಮದುವೆ ಆಗಿ 9 ತಿಂಗಳಾಗಿ ಮಗು ಹೀಗೆ ಹುಟ್ಟುದು, ಇದೇ ನಮ್ಮ ತಲೆಯಲ್ಲಿ ಉಂಟು. ಇದಕ್ಕೆ ಹೇಳುವಂಥದ್ದು ಫ್ರಾಗ್ ಇನ್ ದ ವೆಲ್, ಕೂಪಮಂಡುಕ ನ್ಯಾಯ. ಕೂಪಮಂಡುಕ ನ್ಯಾಯ ಅಂದ್ರೆ ಎಂತ? ಬಾವಿ ಕಪ್ಪೆ. ಬಾವಿ ಕಪ್ಪೆ ಎಂತ ಮಾಡುದು ಅಂದ್ರೆ, ಸಮುದ್ರ ಕಪ್ಪೆ ಬಂತು ಬಾವಿ ಕಪ್ಪೆ ಹತ್ರ. ಈ ಬಾವಿ ಕಪ್ಪೆ ಸಮುದ್ರ ಕಪ್ಪೆಯನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಈ ರೀತಿ ಕೆಲವರು ಇದ್ದಾರೆ, ಅಂದ್ರೆ ಅವರಿಗೆಲ್ಲ ಗೊತ್ತುಂಟಂತ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಲಾಸ್ಟಿಗೆ ಬಾವಿ ಕಪ್ಪೆ ಹೇಳುವಂಥದ್ದು, ಇನ್ನ ಸಮುದ್ರ ಎಂತ 10 ಫೀಟ್ ಉಂಟ, 15 ಉಂಟ, ಹಬ್ಬ ಬಂದು 20 ಫೀಟ್ ಇರ್ಬೋದು. ಅದೇ ಫೈನಲ್ ಕನ್ಕ್ಲೂಷನ್ ಅದೇ ಬರುವಂಥದ್ದು. ಯಾಕೆಂದ್ರೆ ಈ ಒಂದು ಬಾವಿ ಇರುವುದು 24 ಫೀಟ್. ಹಾಗಾಗಿ ಜನರು ಕೂಡ ಹೇಗೆ ಅಂದ್ರೆ, ನಾನು ಬಂದದ್ದು ತಾಯಿ ಗರ್ಭದಿಂದ, ಕೃಷ್ಣ ಕೂಡ ಹಾಗೆ ಇಲ್ಲ ಸರ್. ನೀವು ಇದು ದಶಮ ಸ್ಕಂದದಲ್ಲಿ ಓದಿ, ಅಲ್ಲಿ ಎಂತ ಹೇಳುವಂಥದ್ದು, ಹೃದಯ ಗರ್ಭ ಅಂದ್ರೆ ವಾಸುದೇವನ ಹೃದಯಕ್ಕೆ ಬಂದು ಮತ್ತೆ ದೇವಗಿರದ ಬಂದು ಮತ್ತೆ ಹುಟ್ಟುವಂಥದ್ದು. ಹುಟ್ಟುವಾಗ ಹೇಗೆ? ಹುಟ್ಟುವಾಗ ಶಂಖ ಚಕ್ರ ಗದವಾದ್ಮ ಷಡ್ಭುಜ ಫಾರ್ಮ್, ನಾರಾಯಣ ಫಾರ್ಮ್ ಅಲ್ಲಿ ಹುಟ್ಟುವಂಥದ್ದು. ಯಾಕಂದ್ರೆ ಅವ್ರಿಗೆ ಇಚ್ಛೆ ಆದಿತ್ತು. ಮತ್ತೆ ಅವ್ರು ಹೇಳುವಂಥದ್ದು, ಈ ರೀತಿ ಬಂದ್ರೆ ಜನರೆಲ್ಲ ತಪ್ಪದಿರುತ್ತೆ, ನೀವು ಮಗು ಆಗುವಂತ. ಮಗು ಆಗೋಗೆ ಅಂತ ಈಗ ಎಲ್ಲಿಯಾದ್ರೂ ನೋಡಿದ್ರೆ ಹುಟ್ಟುವ ಮಗುವಿಗೆ ಕೂದಲಿರುವಂಥದ್ದು ಫುಲ್ ಕರ್ಲಿ ಹೇರ್ ಕೃಷ್ಣನಿಗೆ. ಯಾವ್ದಾದ್ರು ಮಗುವಿಗೆ ನೀವು ಹಲ್ಲಿರುವುದು ನೋಡಿದ್ದೀರಾ? ಒಳ್ಳೆ ಹಲ್ಲಿತ್ತು. ಹಾಗಾಗಿ ಕೃಷ್ಣ ಬಂದದ್ದು ಸಚ್ಚಿದಾನಂದ ದೇಹದಿಂದ, ಅಲ್ಲಿದು. ಇದನ್ನ ನಾವು ತಿಳಿಬೇಕು. ನಾವೆಂತಂದ್ರೆ ನಮ್ಮ ತಲೆಯಲ್ಲಿ ಎಂತ ಉಂಟು ಅದೇ ಫೈನಲ್ ಅಂತ ಹೇಳಿದ್ದೇವೆ. ಅಲ್ಲ ಸರ್, ನಾವೀಗ ಅವಿಪಕ್ವ ಅಂದ್ರೆ ಹಣ್ಣಾಗ್ಲಿಲ್ಲ. ಒಂದು ಹಣ್ಣಾದದ್ದು ಪಕ್ವ, ಅವಿಪಕ್ವ ಅಂದ್ರೆ ಹಣ್ಣಾಗ್ಲಿಲ್ಲ. ನಾವು ಹಣ್ಣಾಗ್ಬೇಕಿದ್ರೆ ನಾವು ಭಕ್ತಿಯಲ್ಲಿ ಸ್ವಲ್ಪ ತೊಡಗಬೇಕು, ಮತ್ತೆ ನಾವು ಗೊತ್ತಾಗ್ತದೆ. ಹಾಗೆ ಕೃಷ್ಣ ಅನಾದಿ, ಜನ್ಮವಿಲ್ಲದವನು. ಯಾರು ನನ್ನ ಜನ್ಮವಿಲ್ಲ, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಿಗೆ ಎಲ್ಲ ಪಾಪಗಳನ್ನು ಬಿಡುಗಡೆ ಹೊಂದುತ್ತಾನೆ. ಎಲ್ಲ ಜನರು ಭ್ರಾಂತಿಯಲ್ಲಿ ಇದ್ದಾರೆ. ಭ್ರಾಂತಿ ಅಂದ್ರೆ ಇಲ್ಯೂಷನ್. ಈಗ ನಮ್ಮಲ್ಲಿ 4 ಸಮಸ್ಯೆ ಉಂಟು. ಯಾವುದೆಲ್ಲ? ನಾವು ಮಿಸ್ಟೇಕ್ ಮಾಡ್ತೇವೆ, ತಪ್ಪು ಮಾಡ್ತೇವೆ. ಮತ್ತು ನಮ್ಮಲ್ಲಿ ಚೀಟಿಂಗ್ ಪ್ರೊಪೆನ್ಸಿಟಿ ಉಂಟು, ಮೋಸ ಮಾಡುವ ಪ್ರವೃತ್ತಿ. ಈಗ ನೋಡಿ, ತುಂಬಾ 590 ಒಟ್ಟಿಗೆ 600 ಎಡಿಷನ್ ಉಂಟು. ಅದರ 590 ಎಡಿಷನ್ ಬೋಗಸ್. ಯಾಕೆ? ಅವ್ರು ಮೋಸ ಮಾಡುವಂಥದ್ದು. ಕೃಷ್ಣ ಹೇಳಿದನ್ನು ಬಿಟ್ಟು ಅವರ ಬಗ್ಗೆ ಹೇಳುವಂಥದ್ದು, ಇದು ಮೋಸ. ಮತ್ತೆ ನಾವು ಎಂತಂದ್ರೆ ಪ್ರಭುಪಾದ ಹೇಳ್ತಾರೆ, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ನಮ್ಗೆ ಎಂತಂದ್ರೆ ಈಗ ಹೇಗಂದ್ರೆ, ಒಂದು ವಾಷಿಂಗ್ ಮಿಷಿನ್ ತೆಗೆಯುವಾಗ ನಮ್ದು ವರ್ಲ್ಪೂಲ್ ಬೇಕು, ಸ್ಯಾಮ್ಸಂಗ್ ಬೇಕು, ಈ ರೀತಿ ಕಂಪನಿ ನೋಡ್ತೇವೆ. ಆದ್ರೆ ಆಧ್ಯಾತ್ಮಿಕ ಬರುವಾಗ ಯಾರು ಹೇಳಿದ್ರು ಸರಿ. ಪ್ರಭುಪಾದ ಹೇಳ್ತಾರೆ, ಯಾವುದೇ ನಾಯಿ ಬೇಕು ಅನ್ನೋ ನಾವು ಆಕ್ಸೆಪ್ಟ್ ಮಾಡ್ತೇವೆ, ಗುರು ಇಲ್ಲದೆ ಆಧ್ಯಾತ್ಮಿಕ ಸಂಸ್ಥೆ ಅಂತ ಇಲ್ಲ, ಅದು ತಪ್ಪು. ಹಾಗಾಗಿ ಚೀಟಿಂಗ್ ಪ್ರೊಪೆನ್ಸಿಟಿ ಉಂಟು, ಎಲ್ಲರವರು ಮೋಸ ಮಾಡುವಂಥದ್ದು. ಅದು ನಮ್ಮ ಮಿಸ್ಟೇಕ್. ಪ್ರಭುಪಾದ ಹೇಳ್ತಾರೆ, ಈಗ ಒಬ್ಬನಿಗೆ ಕಣ್ಣು ಕಾಣುವುದಿಲ್ಲ, ಅವ ಕಣ್ಣು ಸರಿ ಇದ್ದವನ ಹತ್ರ ಹೋಗ್ಬೇಕು. ಕಣ್ಣು ಸರಿ ಇದ್ದವನ ಹತ್ರ ಹೋಗ್ಬೇಕು. ಆದ್ರೆ ಹೋಗುದು ಯಾರ ಹತ್ರ? ಇನ್ನೊಬ್ಬ ಕಣ್ಣು ಕಾಣದವ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಅವ ಕೂಡ ರೋಡ್ ಅಡಿಗೆ ಬಿದ್ದು ಸಾಯ್ತಾನೆ, ಇವ ಕೂಡ ಸಾಯ್ತಾನೆ, ಇಬ್ಬರು ಕೂಡ ಸಾಯ್ತಾನೆ. ಇಬ್ಬರಿಗೆ ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರ ಅರ್ಥ ಎಂತ? ಸಾಯ್ತಾನೆ ಅಂದ್ರೆ ಇಬ್ಬರು ಕೂಡ ನರಕಕ್ಕೆ ಹೋಗ್ತಾನೆ. ಹಾಗೆ ನಾವು ಇದನ್ನು ತಿಳಿಬೇಕು. ತುಂಬಾ ಇದು ಸೀರಿಯಸ್, ತುಂಬಾ ಅಂದ್ರೆ ಅತಿ ಸೀರಿಯಸ್. ಹಾಗಾಗಿ
ಒಂದು ನಮ್ಮಲ್ಲಿ ನಾವು ತಪ್ಪು ಮಾಡ್ತೇವೆ ಮತ್ತೆ ನಮ್ಮ ಮೋಸ ಮಾಡೋ ಪ್ರೊಪೆನ್ಸಿಟಿ ಉಂಟು, ಮತ್ತೆ ಇನ್ನೊಂದು ನಮ್ಮ ಇಂದ್ರಿಯಗಳು ಪರಿಪೂರ್ಣ ಅಲ್ಲ. ಪರಿಪೂರ್ಣ ಯಾರ್ದು? ಕೃಷ್ಣನ ಇಂದ್ರಿಯಗಳು, ನಮ್ದಲ್ಲ. ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದಾಗ ಎಂತಾಗ್ತದೆ? ನಮ್ದು ಕೂಡ ಸ್ವಲ್ಪ ಪರಿಪೂರ್ಣ ಆಗ್ತಾ ಬರ್ತದೆ, ಇಲ್ಲದೆ ಬರುವುದಿಲ್ಲ. ಹಾಗಾಗಿ ಇದು. ಮತ್ತೆ ನಾಲ್ಕನೇದು ಈ ಭ್ರಮೆ, ಇಲ್ಯೂಷನ್. ನೋಡಿ, ಇಲ್ಲಿ ಭ್ರಾಂತಿ. ಹಾಗಾಗಿ ಇಡೀ ಲೋಕ ಈಗ ಭ್ರಾಂತಿಯಲ್ಲಿ ಉಂಟು. ಹೇಗೆಂದ್ರೆ, ಈಗ ನಾವು ಭಗವತ ಓದ್ತೇವೆ, ಓದುವಾಗ ಇಲ್ಲಿ ಹಗ್ಗ ಉಂಟು, ನಮ್ಮ ತಲೆಯಲ್ಲಿ ಹಾವು ಉಂಟು, ನಾವು ಹಾವಂತ ತರುವಂತ. ಅಲ್ಲಿ ಆಕ್ಚುಲಿ ಇಲ್ಲಿ ಹಾವಿಲ್ಲ, ನಮ್ಮ ತಲೆಯಲ್ಲಿ ಹಾವು ಉಂಟು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಭಕ್ತರ ಮೂಲಕ ನಾವು ಇದನ್ನು ಕಲಿಬೇಕು, ಭಕ್ತರ ಮೂಲಕ ಕಲಿಬೇಕು. ಓಕೆ, ಅವನು ಮಾತ್ರ ಮನುಷ್ಯನ ಭ್ರಾಂತಿ ಎಲ್ಲ ಭಾವಗಳನ್ನು ಬಿಡುಗಡೆ ಹೊಂದುತ್ತಾನೆ. ಎಸ್. ಸಪ್ತಋಷಿಗಳು ಮತ್ತು ಅವರ ಪೂರ್ವ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿಂದ ಹುಟ್ಟಿದವರು, ವಿವಿಧ ಲೋಕಗಳಿರುವ ಜೀವಿಗಳು ಅವರ ಸಂತಾನದರು. ನೋಡಿ, ಎಲ್ಲರೂ ಕೃಷ್ಣನಿಂದ ಬಂದವರು. ಎಸ್. ಏತಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ಅವಿಕಲ್ಪೇನ ಯೋಗೇನ ಯುಜ್ಯತೆ ನಾಥ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿ ಯಥಾರ್ಥವಾಗಿ ನೋಡಿ, ಅದಕ್ಕೆ ಪ್ರಭುಪಾದ ಈ ಪುಸ್ತಕವನ್ನು ಕೊಟ್ಟದ್ದು ಯಥಾರೂಪ. ತುಂಬಾ ಎಡಿಷನ್ ಉಂಟು, ನಾನು ಹೇಳಿದೆ 590 ಎಡಿಷನ್. ಅದು ಯಥಾರೂಪ ಅಲ್ಲ, ಅವರವರ ಅಭಿಪ್ರಾಯ. ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ. ಇಲ್ಲಿ ಕೃಷ್ಣ ಕೂಡ ಹೇಳುವಂಥದ್ದು, ನನ್ನ ಈ ಐಶ್ವರ್ಯ ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ಆಸ್ ಇಟ್ ಈಸ್ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದ ಸಂಶಯವಿಲ್ಲ. ಎಸ್. ನೋಡಿ, ಈಗ ಈ ಚತುರ್ಶ್ಲೋಕ ಭಗವದ್ಗೀತದು, ಇಡೀ ಭಗವದ್ಗೀತಾ ಕನ್ಕ್ಲೂಷನ್ ಈ 4 ಶ್ಲೋಕದಲ್ಲಿ ಉಂಟು. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಈ ಶ್ಲೋಕವನ್ನು ಸ್ವಲ್ಪ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಎಸ್. ಫಸ್ಟ್ ಶ್ಲೋಕ, 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಭಾವ ಸಮನ್ವಿತ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ನೋಡಿ, ಹೆಚ್ಚಿನವರು ಹೇಳುವಂಥದ್ದು ಎಲ್ಲದೂ ಕಂಟ್ರೋಲ್ ದೇವಿ. ಈಗ ಒಬ್ಬರು ನನ್ನ ಹತ್ರ ಹೇಳಿದ್ದು, ಪುಸ್ತಕ ವಿತರಣೆ ಮಾಡುವಾಗ, ತುಂಬ ವರ್ಷ ಆಯ್ತು. ನೋಡಿ, ನೀವು ಹೇಳ್ತೀರಿ ಕೃಷ್ಣ ಮೇನ್ ಅಂತ, ಕೃಷ್ಣ ಕೂಡ ಹುಟ್ಟಬೇಕಲ್ಲ, ದೇವಿಯಿಂದ ಹುಟ್ಟಿದ್ದು ಅಂದ್ರೆ ದೇವಿ ಹೆಂಗಸು, ಹಾಗಾಗಿ ಹೆಂಗಸು ಮೇನ್. ಪುರುಷ ಎಲ್ಲಾದ್ರೂ ಹುಟ್ಲಿಕ್ಕೆ ಆಗ್ತದ? ಈಗ ನಮ್ಮ ಭೌತಿಕ ಲೋಕದಲ್ಲಿ ಆಗುದಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣ, ಈಗ ಹೆಚ್ಚಿನವ್ರದ್ದು ಪ್ರಾಬ್ಲಮ್ ಇದೆ. ಹೆಚ್ಚಿನವ್ರು ಎಂತ ಹೇಳೋದು ಅಂದ್ರೆ, ಪುರುಷನ ಸ್ತ್ರೀಯ ಮೇನ್ ಅಂತ. ಇಲ್ಲ ಸರ್, ಕೃಷ್ಣ ಪುರುಷ, ನಾವೆಲ್ಲ ಪ್ರಕೃತಿ. ಅಂದ್ರೆ ಶಾಸ್ತ್ರ ಹೇಳುವಂಥದ್ದು, ಪುರುಷ ಅಂದ್ರೆ ಎಂಜಾಯರ್, ಎಂಜಾಯರ್ ಒಬ್ಬ ಮಾತ್ರ. ಪ್ರಕೃತಿ ಅಂದ್ರೆ ವಿ ಆರ್ ಟು ಬಿ ಎಂಜಾಯ್, ಅಂದ್ರೆ ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಆಗಬೇಕು. ಇದು ಪ್ರಕೃತಿ. ಪ್ರಕೃತಿ ಅಂದ್ರೆ ದೇವಿ. ಹಾಗೆ ಜನರಿಗೆ ಗೊತ್ತಿಲ್ಲ, ಜನರು ಹೇಳುವಂಥದ್ದು. ಆದರೆ ಕೃಷ್ಣ ಅಂತ ಹೇಳುವಂಥದ್ದು ಎಲ್ಲ ಆಧ್ಯಾತ್ಮ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ. ಆದರೆ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಯಾರಿಗೆ? ಶಿವ ಆಗ್ಲಿ, ದೇವಿ ಆಗ್ಲಿ, ಗಣಪತಿ ಆಗ್ಲಿ, ಅವರಿಗೆ ಈ ಭೌತಿಕ ಲೋಕದ ಜವಾಬ್ದಾರಿ ಕೊಟ್ಟಿದ್ದಾನೆ. ಅದು ಕೂಡ ದೇವಿದು ಥ್ಯಾಂಕ್ಲೆಸ್ ಜಾಬ್, ಮಾಯೆ. ಅಂದ್ರೆ ಥ್ಯಾಂಕ್ಲೆಸ್ ಜಾಬ್ ಅಂದ್ರೆ ಜನರನ್ನೆಲ್ಲ ಕೃಷ್ಣನಿಂದ ದೂರ ಇಡ್ಲಿಕ್ಕೆ. ಆಕ್ಚುಲಿ ಅವಳಿಗೆ ಇಷ್ಟ ಇಲ್ಲ, ಅದು ಕೂಡ ಆಸ್ ಆನ್ ಆರ್ಡರ್ ಅವಳು ಮಾಡ್ತಾ ಇದ್ದಾಳೆ, ಆರ್ಡರ್ ಮಾಡ್ತಾ ಇದ್ದಾಳೆ. ಹಾಗೆ ಇದು ಯಾಕೆ ಕೃಷ್ಣ ಹೀಗೆ ಮಾಡುವಂಥದ್ದು? ನಾವೆಲ್ಲ ಸೀರಿಯಸ್ ಆಗ್ಬೇಕಂತ. ಸೀರಿಯಸ್ ಆದ ಮೇಲೆ ಅವ ಎಂತ ಮಾಡ್ತಾನೆ? ಅವ ಹೇಳ್ತಾನೆ, ಅವನನ್ನು ಮುಟ್ಬೇಡ, ಅವನನ್ನ ಇನ್ನು ನೀನು ಉಳಿದವರನ್ನು ನೋಡು, ಈ ರೀತಿ ಕೃಷ್ಣ ನೋಡ್ತಾನೆ. ಹಾಗೆ ನಾವು ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ಗಣನೆಗೆ ತಗೊಳ್ಬೇಕು, ಕನ್ಸಿಡರ್ ಮಾಡಬೇಕು. ಭೌತಿಕ ಜಗದ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ, ಎಲ್ಲವೂ ಅವನಿಂದಲೇ ಬರುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈಗ ಹೇಗಂದ್ರೆ, ಈಗ ನಾವು ಕೆಲವೊಮ್ಮೆ ತುಂಬಾ ಅಹಂಕಾರದಲ್ಲಿರ್ತೇವೆ. ನಾನು ಕರ್ನಾಟಕದವ, ನಾವು ಭಾರತದವ, ಎಷ್ಟು ಜಾಗ ಉಂಟು. ಆಕ್ಚುಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳುವಂಥದ್ದು ಚೈತನ್ಯ ಮಹಾಪ್ರಭು, ಈಗ ಬಕೆಟ್ ಅಲ್ಲಿ ಸಾಸಿವೆ, ನೀವೊಂದು ಬಕೆಟ್ ಫುಲ್ ಸಾಸಿವೆ ಹಾಕಿ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಈ ಬ್ರಹ್ಮಾಂಡ ಅಂತ ನೋಡಿ. ಒಂದು ಸಾಸಿವೆ, ಆ ಬ್ರಹ್ಮಾಂಡದಲ್ಲಿ ನಾವು ಭರತಖಂಡದಲ್ಲಿ ಇದ್ದೇವೆ. ಭರತಖಂಡದಲ್ಲಿ ನಾವು ಇರುವಂಥದ್ದು ಅಂತ ಸಣ್ಣ ಕರ್ನಾಟಕ.
ಸಣ್ಣ ಕರ್ನಾಟಕದಲ್ಲಿ ನಾವಿರುವಂತದ್ದು ಮಂಗಳೂರು. ಮಂಗಳೂರಲ್ಲಿ ಸಣ್ಣ ಒಂದು ಜಾಗದಲ್ಲಿದೆ, ಅದರಲ್ಲಿ ಸಣ್ಣದಾಗಿ ನಾನು ಇದ್ದೇನೆ. ನಮ್ಗೆ ಎಂತ ಅಹಂಕಾರ! ಒಬ್ಬ 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 ಕೃಷ್ಣನಿಗೆ ಆಗ ನೋಡಿ, ಕೃಷ್ಣನಿಗೆ ಚೂರು ಕೂಡ ಅಹಂಕಾರ ಇಲ್ಲ. ಅನ್ಲಿಮಿಟೆಡ್ ನೋಡಿ, ಒಂದು ಸಾಸಿವೆ ಬಕೆಟ್ ಅಲ್ಲಿ ಅಂಥದ್ದು ಅನ್ಲಿಮಿಟೆಡ್ ಪ್ರಮಾಣ ಉಂಟು, ಕೋಟಿಗಟ್ಟಲೆ. ಹಾಗಾಗಿ ಇದನ್ನು ತಿಳಿಬೇಕು. ನಾವು ಏನು, ಕೃಷ್ಣ ಏನು, ಇದು ನಾವು ಅರ್ಥ ಮಾಡ್ಬೇಕು. ಆದ್ರೆ ನಮ್ಮ ಬೌದ್ಧಿಕ ಜಗದ ಮೂಲವು ನಾನೇ, ಎಲ್ಲವೂ ನನ್ನಿಂದ ಹೊರಸುತ್ತೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನೋಡಿ. ಈಗ ಯಾಕೆ ಜನರೆಲ್ಲ ಭಕ್ತಿಯಲ್ಲಿ ಕೆಲವರು ಹೇಳ್ತಾರೆ, ನೀವು ಯಾಕೆ ಭಕ್ತಿಯಲ್ಲಿ ತುಂಬಾ ಸೀರಿಯಸ್ ಆದದ್ದು? ಯಾಕೆಂದ್ರೆ ಇದು ನಮ್ಗೆ ಗೊತ್ತಾಗಿದೆ, ಕೃಷ್ಣ ಆಧ್ಯಾತ್ಮ ಬೌದ್ಧಿಕ ಜಗದ ಮೂಲ ಅವನೇ ಅಂತ ಗೊತ್ತಾಗಿದೆ, ಎಲ್ಲ ಅವನಿಂದ ಬರೋದು ನಮ್ಗೆ ಗೊತ್ತಾಗಿದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತ ಆಗುತ್ತಾರೆ. ಹಾಗಾಗಿ ನಾವು ಸ್ವಲ್ಪ ಭಕ್ತಿ ಸೇವೆಯಲ್ಲಿ ನಾವು ಸೀರಿಯಸ್ ಆಗುವಂತ ನಾವು ಬಂದಿದ್ದೇವೆ. ಮತ್ತು ಹೃದಯ ತುಂಬಿ ನನ್ನ ಪೂಜಿಸಿದ್ದಾರೆ. ಮತ್ತೆ ನಮ್ಮ ಕೆಲಸ ಎಂತ ಅಂದ್ರೆ ಕೃಷ್ಣನ್ ಗ್ಲೋರಿಫೈ ಮಾಡುವಂತ, ಗುರು ಮತ್ತೆ ಕೃಷ್ಣನ, ಇದೇ ನಮ್ಮ ಬಿಸ್ನೆಸ್, ಬೇರೆ ಯಾವ್ದು ಬಿಸ್ನೆಸ್ ಇಲ್ಲ. ಹಾಗೆ ಈಗ ಜನರು ಯಾಕೆ ಕೃಷ್ಣನ ಹೃದಯ ತುಂಬಿ ಪೂಜಿಸುವುದಿಲ್ಲ? ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಭಕ್ತಿ ಸೇವೆ ಇಲ್ಲ, ಅವರಿಗೆ ಕೃಷ್ಣ ಆಧ್ಯಾತ್ಮ ಭೌತಿಕ ಜಗದ ಮೂಲ ಅಂತ ಗೊತ್ತಿಲ್ಲ, ಎಲ್ಲವನ್ನ ಬಂದ ಗೊತ್ತಿಲ್ಲ. ಹಾಗೆ ಇದು ಗೊತ್ತಾದ್ರೆ ಮತ್ತೆ ನಾವು ಹೃದಯ ತುಂಬಿ ಪೂಜೆ ಮಾಡ್ತೇವೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತ ಶ್ಯಾಮಾಮಿತ್ಯಂ ತುಷ್ಯಂತಿ ಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸುತ್ತದೆ ನೋಡಿ. ಪ್ರಭುಪಾದ ಎಂತ ಅಂದ್ರೆ, ಒಬ್ಬರು ಕೇಳಿದ್ರು ಪ್ರಭುಪಾದ ಹತ್ರ, ಶಿಷ್ಯ, ಪ್ರಭುಪಾದ್, ಹ್ಯಾವ್ ಯು ಎವರ್ ಡನ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ ಇಂದ್ರಿಯ ಸುಖ ಮಾಡಿದ್ಯಾ? ಪ್ರಭುಪಾದ ಹೇಳಿದ್ರು, ಆಸ್ ಫಾರ್ ಆಸ್ this life concern, I have not done sense gratification. ಅಂದ್ರೆ ಇಂದ್ರಿಯ ಸುಖ ಮಾಡಲಿಲ್ಲ ಈ ಲೈಫಲ್ಲಿ. ನಾವು ದಿವಸದಲ್ಲಿ ಎಷ್ಟು ಮಾಡ್ತೇವೆ ಇಂದ್ರಿಯ ಸುಖ? ಎಷ್ಟು ಮಾಡ್ತೇವೆ ಅಂದ್ರೆ ಇಂದ್ರಿಯಗಳನ್ನು ನಮ್ಮ ಸುಖಕ್ಕೆ, ಕೃಷ್ಣ ಇಲ್ಲ, ನಮ್ಮ ಇಚ್ಛೆ ಬಂದಾಗಿ ನಾವು ಮಾಡುವಂಥದ್ದು, ನಮ್ಮ ಮನಸ್ಸು ಎಂತ ಹೇಳ್ತದೆ ಅದಕ್ಕೆ. ಪ್ರಭುಪಾದ ಹೇಳ್ತಾರೆ, ನಮ್ಮ ಮನಸ್ಸು ಈಗ ನಾಯಿ ಹಾಗೆ. ನಾಯಿ ನೋಡಿ ಅಂದ್ರೆ ರೆಸ್ಟ್ಲೆಸ್. ಕೆಲವೊಂದು ಪ್ರಭುಪಾದ ಹೇಳ್ತಾರೆ ನಮ್ಮ ಮನಸ್ಸು ಕೆಲವು ಮಂಗನಾಗಿ. ಈಗ ವೃಂದಾವನದಲ್ಲಿ ಮಂಗ ಎಂತ ರೆಸ್ಟ್ಲೆಸ್ ಅಂದ್ರೆ, ಒಂದು ಮರಕ್ಕೆ ಹೋಗ್ತದೆ, ಇನ್ನೊಂದು ಮರಕ್ಕೆ ಆಡ್ತದೆ, ಇನ್ನೊಂದು ಮರಕ್ಕೆ ಬರ್ತದೆ, ಇನ್ನೊಂದು ಮರದ ಆಡ್ತದೆ. ಲಾಸ್ಟಿಗೆ ಯಾರಾದ್ರೂ ನಾವು ಬಾಳೆಹಣ್ಣು ಕೊಟ್ರೆ ಅದನ್ನು ತಿಂತದೆ, ಇನ್ನೂ ತಿನ್ಲಿಕ್ಕೆ ಬರ್ತದೆ, ಆಚೆ ಈಚೆ ರೆಸ್ಟ್ಲೆಸ್. ನಮ್ಮ ಮನಸ್ಸು ಕೂಡ ಈ ರೀತಿ ಕಂಡೀಷನ್ ಉಂಟು. ಹಾಗಾಗಿ ನಾವು ಇಂದ್ರಿಯ ಸುಖದ ಹಿಂದೆ ಇದ್ದೇವೆ. ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದು ಮುಗಿಯುವುದಿಲ್ಲಪ್ಪ, ಒಂದರ ನಂತರ ಒಂದು. ಆದರೆ ಶುದ್ಧ ಭಕ್ತರಾಗೆಲ್ಲ ಯೋಚನೆ ನನ್ನಲ್ಲಿ ನೆಲೆಸುತ್ತದೆ. ಪ್ರಭುಪಾದ ಲಾಸ್ಟ್ಗೆ ಕಡೆಯ ಪ್ರಭುಪಾದ ದೇಹತ್ಯಾಗ ಮಾಡುವಾಗ ಪ್ರಭುಪಾದ ಹೇಳುವಂಥದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ನಡೆಯುವುದು ಕೃಷ್ಣನ ಇಚ್ಛೆಯಲ್ಲಿ. ಹಾಗಾಗಿ ನೋಡಿ ಯೋಚನೆ ಎಂತ, ಪ್ರಭುಪಾದ ಯೋಚನೆ ನೋಡಿ, ಟೋಟಲ್ ಕೃಷ್ಣನಲ್ಲಿ ಉಂಟು. ಮತ್ತೆ ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗ್ತದೆ, ಟೋಟಲ್ ಲೈಫನ್ನು ಭಗವಂತನಿಗೆ. ಪ್ರಭುಪಾದ ಹೇಳುವಂಥದ್ದು, ಹೇಗೆಂದ್ರೆ ಅಮೆರಿಕ ಹೋದ ಮೇಲೆ ನನ್ನನ್ನು ಯಾಕೆ ಇಲ್ಲಿ ತಂದಿದ್ಯಾ ನರಕ ಲೋಕಕ್ಕೆ? ಈಗ ನಾವು ಅಮೆರಿಕ ಹೋದ್ರೆ ಅದು ಸ್ವರ್ಗ ಅಂತ ಹೇಳ್ತೇವೆ, ಅದು ಶುದ್ಧ ಭಕ್ತರಿಗೆ ಎಲ್ಲಿ ಭಕ್ತಿ ಇಲ್ಲ ಅದು ನರಕ. ಯಾಕೆ ಇಲ್ಲಿ ನನ್ನನ್ನು ತಂದಿದ್ಯಾ? ನೀನ್ ತಂದಿದ್ಯಾ, ನಿಂದೆಂಥದ್ದು ಕೆಲಸ ಇರಬೇಕು, ನಾನು ನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ದು ಮಾಡು. ಇದು ಹೇಳುವಂಥದ್ದು ಆತ್ಮನಿವೇದನ ನೋಡ್ತೇಳಿ. ಬದುಕುಗಳು ಸಂಪೂರ್ಣ ನನಗೆ ಅರ್ಪಿತವಾಗುತ್ತದೆ. ಮತ್ತು ಪರಸ್ಪರವಾಗಿ ನನ್ನ ವಿಷಯ ತಿಳಿಸಿಕೊಡುತ್ತಾ ಶುದ್ಧ ಭಕ್ತರಿಂದ ಮಾಡುವಂಥದ್ದು. ನಾವಾಗಿಲ್ಲ, ನಾವು ಪ್ರಜಲ್ಪ ಮಾತಾಡ್ತೇವೆ, ಮತ್ತೆ ಗ್ರಾಮ್ಯ ಕಥಾ. ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಗ್ರಾಮ್ಯ ಕಥಾ ನಾ ಬೋಳಿಬೆ, ಗ್ರಾಮ್ಯ ಕಥಾ ನಾ ಶುನಿಬೆ. ಗ್ರಾಮ್ಯ ಕಥಾ ನಾ ಬೋಲ್ಬೆ, ಗ್ರಾಮ್ಯ ಕಥಾ ನಾ ಶುನಿಬೆ. ಅದನ್ನು ಹೇಳು ಕೂಡ ಬಾರದು, ಕೇಳು ಕೂಡ ಬಾರದು. ಅದು ನಾವೆಂತ ಮಾಡುವಂಥದ್ದು, ಹೌದಾ, ನಿಮ್ಮ ಮಗ ಎಂತ ಮಾಡುವಂಥದ್ದು, ಅವರೇ ಹೇಗಿದ್ದಾರೆ, ಮತ್ತೆ ಅವರೇ ಹೇಗಿದ್ದಾರೆ, ಇದೇ ಮಾತಾಡೋದು. ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತೇವೆ. ಜಪ ಮಾಡಿ ಅಂತ ಹೇಳಿದ್ರೆ ಪುರ್ಸೋದಿಲ್ಲ. ಎಷ್ಟು ನಾವು ಟೈಮನ್ನು ವೇಸ್ಟ್ ಮಾಡ್ತೇವೆ ದಿವಸದಲ್ಲಿ. ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಬರಿದಿಡ್ಬೇಕು ನಾವು ಎಂತೆಂತ ಮಾಡಿದ್ದೇವೆ ಅಂತ, ಗೊತ್ತಾಗ್ತದೆ ಅದ್ರಲ್ಲಿ. ಮನೆ ಹತ್ತಿರದವ್ರು ಎಷ್ಟೊತ್ತು ನಾವು ಮಾತಾಡಿದ್ದೇವೆ, ಒಂದು ಅಂಗಡಿಗೆ ಹೋದ್ರೆ ಅಲ್ಲಿ ಎಷ್ಟು ಮಾತಾಡ್ತೇವೆ. ಪ್ರಭುಪಾದ ಹೇಳ್ತಾರೆ, ಎಲ್ಲಿ ಹೋದ್ರು ಕೂಡ ನಮ್ದು ಎಷ್ಟು ಬಿಸ್ನೆಸ್ ಉಂಟು ಅಷ್ಟು ಮಾತಾಡ್ಬೇಕು. ಮತ್ತೆ ನಾವು ಕೃಷ್ಣನ ವಿಷಯ ಮಾತಾಡ್ಬೇಕು. ಆಗ ನಾವು ಮಾತಾಡೋದು ಎಂತ, ಗ್ರಾಮ್ಯ ಕಥೆ.
ಒಂದು ಕೃಷ್ಣ ಕಥೆ, ಇನ್ನೊಂದು ಗ್ರಾಮ್ಯ ಕಥೆ. ಕೃಷ್ಣ ಕಥೆ ಇಲ್ಲ. ಪರಸವಾಗಿ ವಿಷಯವನ್ನು ತಿಳಿಸಿಕೊಡ್ತಾ ನನ್ನ ಬಗ್ಗೆ ಮಾತನಾಡ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಆಕ್ಚುಲಿ ಇದರಲ್ಲಿ ಆನಂದ ಉಂಟು, ಈಗ ನಮಗೆ ರುಚಿ ಇಲ್ಲ. ಹೇಗೆಂದ್ರೆ ಈ ಬೆಂಗಳೂರಲ್ಲಿ ಎಂತ ಹೇಳ್ತಾರೆ, ಅದು ಬಿಸಿ ಬೇಳೆಬಾತ್, ಇದನ್ನು ಜನರು ತಿಂತಾರೆ. ಯಾಕೆ? ಅವರಿಗೆ ಅದರಲ್ಲಿ ಟೇಸ್ಟ್ ಉಂಟು. ಈಗ ನಾವು ಮಂಗಳೂರಲ್ಲಿ ನಮ್ಮ ಬೇರೆ ಐಟಮ್, ನಮಗೆ ಬಿಸಿ ಬೇಳೆಬಾತ್ ನಮಗೆ ಇಷ್ಟ ಇಲ್ಲ, ಅಂದ್ರೆ ಹೆಚ್ಚಿನವರಿಗೆ, ಕೆಲವರು ತಿಂತಾರೆ. ಆದರೆ ಅಲ್ಲಿ ಅದು ಫೇಮಸ್. ಯಾಕೆ? ಅವರಿಗೆ ಟೇಸ್ಟ್ ಉಂಟು. ಅದೇ ರೀತಿ ನಮಗೆ ಕೂಡ ಭಕ್ತಿಯಲ್ಲಿ ಈಗ ಟೇಸ್ಟ್ ಇಲ್ಲ, ಚೂರು ಕೂಡ ಟೇಸ್ಟ್ ಇಲ್ಲ. ಹಾಗಾಗಿ ನಮಗೆ ಇದರಲ್ಲಿ ಅನ್ಲಿಮಿಟೆಡ್ ಆನಂದ ಉಂಟು. ಎಸ್, ಓಕೆ ನೋಡಿ, ಇದರಲ್ಲಿ ಈಗ ನೋಡಿದ್ದೀರಿ ಎಂತಂದ್ರೆ ಅಮೆರಿಕದವರಿಗೆ ಯಾರು ಕೃಷ್ಣ ಎಂತ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ, ತುಂಬ ಸಾವಿರಗಟ್ಟಲೆ ಜನ ಸೇರಿದ್ದಾರೆ. ಅದು ನೋಡಿ ಎಲ್ಲರೂ ಅಲ್ಲಿ ಆನಂದ ಪಡಿತಾ ಇದ್ದಾರೆ. ಯಾಕೆ? ಯಾಕೆ ಅಂದ್ರೆ ಪ್ರಭುಪಾದ ಹತ್ರ ಅಷ್ಟು ಕೃಷ್ಣ ಶಕ್ತಿ ಉಂಟು. ಕೃಷ್ಣ ಶಕ್ತಿ ಬಿನ ನಾ ಹೋಯ್ ಕೊಯ್ ಪರಿವರ್ತನ. ಹೇಗೆಂದ್ರೆ ಶುದ್ಧ ಭಕ್ತರು ನೋಡಿದ ಕೂಡಲೇ, ಈಗ ಅಮೆರಿಕದಲ್ಲೆಲ್ಲ ಪ್ರಭುಪಾದ ನೋಡಿದ ಕೂಡಲೇ ಅಡ್ಡ ಬೀಳ್ತಾ ಇದ್ರು. ಅಷ್ಟು ಶಕ್ತಿ ಉಂಟು ಕೃಷ್ಣ ಶಕ್ತಿ. ಹಾಗಾಗಿ ನೋಡಿ ಅಲ್ಲಿ ನೋಡಿ ಎಲ್ಲ ಅವ್ರು ಬಂದವರು ಹೆಚ್ಚಿನವರು ಹೊಸಬ್ರು ಹೇಗೆ ಕುಡಿತಾ ಇದ್ದಾರೆ ಎಲ್ಲರೂ. ಪ್ರಭುಪಾದ ನೋಡಿ ಆನಂದ ಪಡ್ತಾ ಇದ್ದಾರೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ದಿಸ್ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಆಲ್ರೆಡಿ ದೇರ್ ವಿತ್ ಇನ್ ದ ಆರ್ಟ್. ಹೃದಯದಲ್ಲಿ ಉಂಟು ಕೃಷ್ಣ ಪ್ರಜ್ಞೆ, ಆದ್ರೆ ನೌ ಇಟ್ ಈಸ್ ಇನ್ ಸ್ಲೀಪಿಂಗ್ ಮೋಡ್, ಮಲಗಿದ ಪೊಸಿಷನ್ ಅಲ್ಲಿ ಉಂಟು. ಪ್ರಭುಪಾದ ದಿಸ್ ಇಸ್ ಅ ಡಾರ್ಮೆಂಟ್, ಅಂದ್ರೆ ಅದನ್ನು ನಾವು ವಾಪಸ್ ಅವೇಕನ್ ಮಾಡಬೇಕು, ಜಾಗೃತಿಗೊಳಿಸಬೇಕು. ಹಾಗಾಗಿ ಶುದ್ಧ ಭಕ್ತರು ನೋಡಿದ ಕೂಡಲೇ ಅದು ಇಮಿಡಿಯೇಟ್ ಅವೇಕನ್ ಆಗ್ತದೆ, ಜಾಗೃತಿ ಆಗ್ತದೆ. ತೇಷಾಂ ಸತತ ಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಏನಮ ಉಪಯಂತಿತೆ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗ ನಾನು ಕೊಡುತ್ತೇನೆ. ಎಸ್, ಹೇಗಂದ್ರೆ ನಾವು ನಮಗೆ ಬುದ್ಧಿ ಕೊಡುವಂಥ ಕೃಷ್ಣ. ಹಾಗಾಗಿ ನಾವು ಸೇವೆಗೆ ರೆಡಿ ಇದ್ರೆ ಮತ್ತೆ ನಮ್ಗೆ ಕೃಷ್ಣ ಇಂಟೆಲಿಜೆನ್ಸ್ ಕೊಡ್ತೇನೆ. ಆದರೆ ಈಗ ನಾವು ಭಕ್ತಿ ಸೇವೆಗೆ ಬರಲಿಲ್ಲ, ನಮಗೆ ಬೇಡ ಭಕ್ತಿ ಸೇವೆ. ನಾವು ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಪೀಪಲ್ ಹ್ಯಾವ್ ಟೇಕನ್ ಸ್ಟ್ರಾಂಗ್ ಓತ್ ದಟ್ ಈ ವಿಲ್ ಬಿ ಹ್ಯಾಪಿ ಬೈ ಸೆನ್ಸ್ ಗ್ರಾಟಿಫಿಕೇಶನ್. ಒಂದು ಜನರು ಎಂತ ಯೋಚನೆ ಮಾಡಿದ್ರೆ ಅಂದ್ರೆ ಇಂದ್ರಿಯ ಸುಖದಲ್ಲಿ ನಾವು ಖುಷಿಯಾಗಿರ್ತೀವಿ. ಇದು ನಮ್ಮ ಮಿಸ್ಟೇಕ್. ಆದ್ರೆ ನಾವೆಂತ ಮಾಡ್ಬೇಕು? ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಬೇಕು. ಆಗ ಕೃಷ್ಣ ನಮಗೆ ಬುದ್ಧಿ ಕೊಡ್ತಾನೆ. ಎಸ್, ಈಗ ನೋಡಿ, ಇದು ಧ್ರುವ ಮಹಾರಾಜ್, ಇದು ನಾರಾಯಣ. ಈಗ ಧ್ರುವ ಮಹಾರಾಜ್, ಅವನ ತಂದೆ ಉತ್ತಾನಪಾದ, 5 ವರ್ಷದ ಮಗು. ಅವ ತಂದೆಯ ಈ ತೊಡೆಯಲ್ಲಿ ಕೂರ್ಲಿಕ್ಕೆ ಹೋಗ್ತಾನೆ, ಲ್ಯಾಪ್.
ಆ ತೊಡೆಯಲ್ಲಿ ಕೂರ್ಲಿಕ್ಕೆ ಹೋಗುವಾಗ ಅಲ್ಲಿ ಉತ್ತಮ ಇದ್ದ, ಅಂದ್ರೆ ಧ್ರುವನ ತಮ್ಮ, ಅಂದ್ರೆ ಉತ್ತನ ಪಾದಂದು ಇನ್ನೊಂದು ಹೆಂಡತಿದ್ದು ಮಗ. ಇಮಿಡಿಯೇಟ್ ಉತ್ತಮನ್ ತಾಯಿ ಹೇಳುವಂಥದ್ದು, ಧ್ರುವ ನಿಲ್ಲು, ನಿನಗೆ ಆ ನಿನ್ನ ತಂದೆಯ ತೊಡೆಯಲ್ಲಿ ಕೂಡ್ಲಿಕ್ಕೆ ನಿನಗೆ ಈ ಲೈಫಲ್ಲಿ ಚಾನ್ಸ್ ಇಲ್ಲ. ನೆಕ್ಸ್ಟ್ ಲೈಫಲ್ಲಿ ನೀನು ನನ್ನ ಗರ್ಭದಲ್ಲಿ ಬಂದ ಮೇಲೆ ಮತ್ತೆ ನಿನಗೆ ಆ ಚಾನ್ಸ್ ಸಿಗ್ತದೆ. ನೋಡಿ, 5 ವರ್ಷದ ಬಾಲಕ, ಈ ಶಕ್ತಿಯ ರಕ್ತ ಉಂಟು ಅವನ ಹತ್ರ, ಇಮಿಡಿಯೇಟ್ ತಾಯಿ ಹತ್ರ ಹೋಗ್ತಾನೆ. ತಾಯಿ ಹತ್ರ ಹೋಗಿ ತಾಯಿಯಾಗ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ತಾಯಿ ಹೇಳುವಂತ, ನಾನು ಎಂತ ಮಾಡ್ಲಿಕ್ಕೆ ಆಗ್ತದೆ, ನಿನ್ನ ತಂದೆಗೆ ಅವಳ ಮೇಲೆ ಜಾಸ್ತಿ ಮೋಹ, ಹಾಗೆ ಹೇಳ್ತಾರೆ. ನನಗೆ ಇದಕ್ಕೆ ಈಗ ನನಗೆ ಪರಿಹಾರ ಸಿಗ್ಬೇಕು, ನನಗೆ ತಂದೆಗಿಂತ ದೊಡ್ಡ ರಾಜ್ಯ ಬೇಕು, ಇದನ್ನು ಯಾರು ಕೊಡ್ತಾರೆ? ಅದಕ್ಕೆ ಅವಳು ಹೇಳ್ತಾಳೆ, ಧ್ರುವಂತ ತಾಯಿ, ಇದಕ್ಕೆ ಪರಿಹಾರ ನಾರಾಯಣ ಕೊಡ್ತಾನೆ. ನಾರಾಯಣ ಎಲ್ಲಿದ್ದಾನೆ? ಕಾಡಲ್ಲಿದ್ದಾನೆ. ಯಾಕೆಂದ್ರೆ ಸತ್ಯಯುಗದಲ್ಲಿ ಧ್ಯಾನ, ಕಾಡಲ್ಲಿ ಹೋಗ್ತಾ ಇದ್ರು ಎಲ್ಲರೂ, ಅಂದ್ರೆ ಧ್ಯಾನದ ಮೇಲೆ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ. ಕಲಿಯುಗಕ್ಕೆ ಹಾಗೆ ಅಲ್ಲ, ಹಾಗೆ ಸೀದಾ ಹೋಗ್ತಾನೆ ಧ್ರುವ ಮಹಾರಾಜ್. ಧ್ರುವ ಮಹಾರಾಜ್ ಸೀದಾ ಹೋಗಿ ಧ್ರುವ ಮಹಾರಾಜಿಗೆ, ನೋಡಿ ನಮ್ಮ ಇಂಟೆನ್ಷನ್ ಒಳ್ಳೆಯದು, ನಮಗೆ ಗುರು ಸಿಗ್ತಾರೆ, ಒಳ್ಳೆ ಗುರು, ಬೋನಫೈಡ್ ಗುರು, ಸಂಪ್ರದಾಯದಲ್ಲಿ ಬಂದ ಗುರು ಸಿಗ್ತಾರೆ. ಹಾಗೆ ಅವರಿಗೆ ದಾರಿಯಲ್ಲಿ ನಾರದ ಮುನಿ ಸಿಕ್ಕಿತ್ತು ಧ್ರುವ ಮಹಾರಾಜಿಗೆ. ನಾರದ ಹೇಳಿದ್ರು, ನೀನು ಎಲ್ಲಿ ಹೋಗುವುದು? ನಾನು ಕಾಡಿಗೆ. ಯಾಕೆ ಹೋಗ್ತಾ ಇದ್ದೆ? ನಾರಾಯಣ ಕಾಣ್ಲಿಕ್ಕೆ. ಅದಕ್ಕೆ ನಾರದ ಮುನಿ ಹೇಳುವಂತ, ನೀನು ಅವಿಪಕ್ವ ನೀನು ಹಣ್ಣಾಗಲಿಲ್ಲ, ಮತ್ತೆ ನೀನು ಕುಯ್ಯೋಗಿ, ನೀನು ಯೋಗಿ ಅಲ್ಲ, ಈ ರೀತಿ ಹೇಳುವಂಥದ್ದು. ಹಾಗೆ ಧ್ರುವ ಮಹಾರಾಜ್ ಎಂತ ಮಾಡ್ತಾರೆ, ಇಲ್ಲ ನನಗೆ ನೋಡ್ಲೇಬೇಕು. ಲಾಸ್ಟಿಗೆ ನಾರದ ಮುನಿಗೆ ಆ ಧ್ರುವ ಮಹಾರಾಜದು ಆ ದೃಢ ಸಂಕಲ್ಪ ನೋಡಿ ಲಾಸ್ಟಿಗೆ ಅವರು ಗೈಡೆನ್ಸ್ ಮಾಡ್ತಾರೆ. ಗೈಡೆನ್ಸ್ ಮಾಡೋದಂದ್ರೆ ಮಂತ್ರ ಕೊಡುವಂತ. ನೋಡಿ, ಗುರು ಮಂತ್ರ ಕೊಡ್ಬೇಕು. ನಾರದ ಮುನಿ ಅಂತ ಅಂದ್ರೆ ಎಸ್, ಇವ ಕೆಪೇಬಲ್ ಕ್ಯಾಂಡಿಡೇಟ್. ಮತ್ತೆ ಅವರು ಓಂ ನಮೋ ಭಗವತೆ ವಾಸುದೇವ ಕೊಡ್ತಾರೆ. ಪ್ರಭುಪಾದ ಹೇಳ್ತಾರೆ ಅಲ್ಲಿ ಭಾವಾರ್ಥದಲ್ಲಿ, ಧ್ರುವಾಸ್ ಗುಡ್ ಫಾರ್ಚೂನ್ ಅಂದ್ರೆ ಒಳ್ಳೆ ಒಂದು ಎಂತ ಹೇಳೋದು, ಅದೃಷ್ಟ, ಒಳ್ಳೆ ಅದೃಷ್ಟ ಅಂತ ಅಂದ್ರೆ ಅವನಿಗೆ ನಾರದ ಮುನಿ ಅಂತ ಗುರು ಸಿಕ್ಕಿದ್ರು. ಗುರು ಸಿಕ್ಕಿದ ಮೇಲೆ ಅವನಿಗೆ ದರ್ಶನ ಆಯ್ತು. ಒಂದು ವೇಳೆ ಸೀದಾ ಗುರು ಸಿಗದಿದ್ರೆ ದರ್ಶನ ಆಗ್ತಿರ್ಲಿಲ್ಲ. ಹಾಗೆ ಪ್ರಭುಪಾದ ದಿಸ್ ವಾಸ್ ಇಸ್ ಗುಡ್ ಫಾರ್ಚೂನ್. ಮತ್ತೆ ಅವರು ಧ್ರುವ ಮಹಾರಾಜ್ ಹೋಗ್ತಾರೆ, ಆ ಮಂತ್ರವನ್ನು ಹೇಳ್ತಾರೆ. 6 ತಿಂಗಳಲ್ಲಿ, 1.5 ಕಾಲದಲ್ಲಿ ಎಂತಾಗ್ತದೆ, ಅವರಿಗೆ ನಾರಾಯಣ ದರ್ಶನ ಆಗ್ತದೆ. ಹೀಗೆ ಇದಕ್ಕೊಂದು ಶ್ಲೋಕ ಉಂಟು, ಸ್ಥಾನಾಭಿಲಾಷಿ ತಪಸಿ ಸ್ಥಿತೋ ಅಹಂ ತ್ವಾಂ ಪ್ರಾಪ್ತವಾನ್ ದೇವ ಮುನೀಂದ್ರ ಗುಹ್ಯಂ ಕಾಚಾಂ ವಿಚಿನ್ವನ್ ಅಪಿ ದಿವ್ಯ ರತ್ನಂ ಸ್ವಾಮೀನ್ ಕೃತಾರ್ಥೋ ಅಸ್ಮಿ ವರಂನ ಯಾಚೆ. ಅಂದ್ರೆ ಈ ಶ್ಲೋಕದ ಅರ್ಥ ಅಂತ ಧ್ರುವ ಮಹಾರಾಜ್ ಹೇಳುವಂಥದ್ದು, ನಾನು ನನ್ನ ತಂದೆಗಿಂತ ದೊಡ್ಡ ರಾಜ ಬೇಕು ಅಂತ ಬಂದೆ. ಯಾವುದೋ ಇದು ಭೌತಿಕ ಇಚ್ಛೆ ಇಟ್ಕೊಂಡು ಬಂದೆ. ಇದಕ್ಕೆ ನಾನು ಕಠಿಣ ತಪಸ್ಸು ಮಾಡಿದೆ. 1.5 ಕಾಲಲ್ಲಿ 6 ತಿಂಗಳು. ಆದ್ರೆ ನೀನು ದೇವತೆಗಳಿಗಾಗ್ಲಿ ಈ ರಾಜರಿಗಾಗ್ಲಿ ಸಿಗುವಂತ ತುಂಬಾ ಕಷ್ಟ. ನಾನೊಂದು ಗಾಜಿನ ತುಂಡಿಗೆ ಬಂದಿದ್ದೆ, ಈಗ ನನಗೆ ವಜ್ರ ಸಿಕ್ಕಿದೆ. ನಾನು ಇದರಲ್ಲಿ ಪೂರ್ತಿ ಸಂತುಷ್ಟ, ಸ್ಯಾಟಿಸ್ಫೈಡ್. ನನಗೆ ಬೇರೆ ಯಾವುದು ಬೇಡ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಲಾಸ್ಟಿಗೆ ಧ್ರುವ ಮಹಾರಾಜ್ ಮನೆಗೆ ಹೋಗುವಾಗ ನಾಚಿಗೆಯಲ್ಲಿ ತಲೆಯನ್ನು ಕೆಳಗೆ ಮಾಡಿ, ಯಾಕೆ ಆದ್ರೂ ನಾನು ಭೌತಿಕ ಇಚ್ಛೆಯನ್ನು ಹಿಡ್ಕೊಂಡು ಹೋದೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಒಮ್ಮೆ ಕೃಷ್ಣನ್ ನೋಡಿದ ಮೇಲೆ ನಮ್ಗೆ ಯಾವುದೇ ಬೇಡ ಅಂತ ಆಗ್ತದೆ ಭೌತಿಕ ಇಚ್ಛೆ. ಧ್ರುವ ಮಹಾರಾಜಿಗೆ ಅದೇ ಆಯ್ತಂತೆ, ನಾನು ಯಾಕೆ ಆದ್ರೂ ಈ ಭೌತಿಕ ಇಚ್ಛೆ ಇಟ್ಕೊಂಡು ಹೋದೆ. ಎಸ್, ತೇಷಾಂ ಏವಾನ್ ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪ ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿಂದ ಅಜ್ಞಾನ ತತ್ವವನ್ನು ನಾಶ ಮಾಡ್ತೇನೆ. ಹೇಗಂದ್ರೆ ನೋಡಿ, ಈಗ ಕೆಲವರು
ಎಜುಕೇಶನ್ ಇರುವುದಿಲ್ಲ, ನಮ್ಮಲ್ಲಿ ಕೂಡ ಇದ್ದಾರೆ. ಆದರೆ ಅವರಿಗೆ ಎಲ್ಲ ತಿಳಿತಾ ಬರ್ತಾ ಉಂಟು. ಯಾಕೆ? ಪ್ರಭುಪಾದ ಹೇಳ್ತಾರೆ ಈ ಮೆಟೀರಿಯಲ್ ಎಜುಕೇಶನ್ ಏನೂ ಅಲ್ಲ, ಆ ಸ್ಪಿರಿಚುವಲ್ ಎಜುಕೇಶನ್ ಕೃಷ್ಣ ಅಂತ ಮಾಡ್ತಾನೆ. ಭಕ್ತಿಯಲ್ಲಿ ಯಾರು ಸೀರಿಯಸ್ ಆಗ್ತಾರೆ ಒಳಗಿಂದ ಹೇಳ್ತಾ ಬರ್ತಾನೆ. ಹಾಗಾಗಿ ನಮ್ಗೆ ಎಜುಕೇಶನ್ ಬೇಕಂತಿಲ್ಲ, ನಾವು ಸೀರಿಯಸ್ ಆಗಿ ಭಕ್ತಿ ಮಾಡಿದರೆ ಕೃಷ್ಣ ಎಲ್ಲವನ್ನು ನಮಗೆ ತಿಳಿಸ್ತಾ ಬರ್ತಾನೆ. ನೋಡಿ, ಜ್ಞಾನದ ದೀಪದ ಬೆಳಕಿಂದ ಅಜ್ಞಾನ ಕತ್ತಲನ್ನು ನಾಶ ಮಾಡ್ತೇನೆ. ಹಾಗೆ ಈ 4 ಶ್ಲೋಕಗಳು ಚತುಶ್ಲೋಕ ಭಗವದ್ಗೀತೆ. ಎಸ್. ಈಗ ಅರ್ಜುನ ಅಂತ ಹೇಳ್ತೇನೆ, 4 ಶ್ಲೋಕ ಹೇಳಿ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ವಂ ಋಷಯ ಸರ್ವೇ ದೇವರ್ಷಿ ನಾರದ ಸದಾ ಅಸಿತೋ ದೇವಲ ವ್ಯಾಸ ಸ್ವಯಂ ಚೈವ ಭವಿಷ್ಯಮೇ. ನೋಡಿ, ನಾವೀಗ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಅದು ನಾವು ಕೇಳುವಂಥದ್ದು ಎಂತ? ನನ್ನ ಮಗನಿಗೆ ಅದು ಮಾಡು, ನನಗೆ ಇದು ಹಣ ಕೊಡು, ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ತುಂಬ ಉಂಟು. ನಮಗೆ ಒಳ್ಳೆ ವಿದ್ಯೆ ಕೊಡು, ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಬುದ್ಧಿ ಕೊಡು, ಈ ರೀತಿಯೆಲ್ಲ ಕೇಳ್ತೇವೆ. ಅದು ಪ್ರೇಯರ್ ಅಲ್ಲ. ನಮಗೆ ಪ್ರೇಯರ್ ಅಂತ ಮಾಡೋದು ಗೊತ್ತಿಲ್ಲ. ಪ್ರೇಯರ್ ಅನ್ನ ಫಸ್ಟಿಗೆ ನಾವು ಭಗವಂತನಲ್ಲಿಗೆ ಗ್ಲೋರಿಫೈ ಮಾಡ್ಬೇಕು, ಅವನನ್ನು ಹೊಗಳ್ಬೇಕು ಭಗವಂತನನ್ನು. ಮತ್ತೆ ಸೆಕೆಂಡ್ ಎಂತಂದ್ರೆ ನಾವು ಕೃತಜ್ಞ ಭಾವ, ಕೃಷ್ಣ ನನ್ನ ಹೃದಯ ನೀನು ಜಾಸ್ತಿ ಕೊಟ್ಟಿದ್ದೆ, ಕೃತಜ್ಞ ಭಾವ. ಮತ್ತೆ ನಾವು ಕ್ಷಮೆ ಕೇಳ್ಬೇಕಂತೆ, ಕೃಷ್ಣ ಈ ಲೈಫಲ್ಲಿ ಮತ್ತೆ ಹೋದ ಲೈಫಲ್ಲಿ ತುಂಬಾ ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ. ಮತ್ತೆ ಲಾಸ್ಟಿಗೆ ನಾವು ಕೇಳ್ಬೇಕು, ಅದು ಕೂಡ ಎಂತ? ನನ್ನ ಭಕ್ತಿಯಲ್ಲಿ ಹೇಗೆ ಪ್ರೋಗ್ರೆಸ್ ಆಗುವಂಥದ್ದು. ಇಲ್ಲಿ ಅರ್ಜುನ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ ಫಸ್ಟಿಗೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ. ಎಸ್. ಅರ್ಜುನ ಹೇಳಿದನು, ನೀನು ದೇವೋತ್ತಮ ಪರಮಪುರುಷನು, ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ, ನೀನು ನಿತ್ಯ ದಿವ್ಯನು ಆದಿಪುರುಷನ್, ನಿನ್ಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ ಆಸಿದ ದೇವರ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದ ಈ ಸತ್ಯವನ್ನು ದೃಢಪಡಿಸ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೆ. ಅಂದ್ರೆ ಏನು ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಶ್ಲೋಕ, ನಾರದ ಆಸಿದ ದೇವಲ ಮತ್ತು ವ್ಯಾಸ. ಈಗ ಹೇಗಂದ್ರೆ ಅರ್ಜುನ ನಿತ್ಯ ಸಿದ್ಧ ಮತ್ತೆ ಶುದ್ಧ ಭಕ್ತ, ಆದ್ರೆ ಅವ ಎಂತ ಹೇಳ್ತಿದ್ದಾನೆ? ಪ್ರಿವಿಯಸ್ ಆಚಾರ್ಯರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ. ಅವರು ಕೂಡ ಇನ್ನ ಸತ್ಯ ಹೀಗೆ ಹೇಳಿದ್ದಾರೆ, ನೀನು ಕೂಡ ಹೇಳ್ತೀನಿ. ಹಾಗೆ ನಾವು ಯಾವಾಗ ನೋಡಿ, ಗುರು ಸಾಧು ಶಾಸ್ತ್ರ ಅಂದ್ರೆ ಗುರು, ಪ್ರಿವಿಯಸ್ ಆಚಾರ್ಯರು ಮತ್ತೆ ಕೃಷ್ಣ ಶಾಸ್ತ್ರ, 3 ಕೂಡ ಒಂದೇ ಲೈನಲ್ಲಿ ಇರಬೇಕು. ಹಾಗಾಗಿ ಇವಾಗ ನೋಡಿ, ಅಲ್ಲಿ ಪ್ರಿವಿಯಸ್ ಆಚಾರ್ಯರಿಗೆ ಕ್ರೆಡಿಟ್ ಕೊಡ್ತಾ ಇದ್ದಾನೆ. ಸರ್ವಮೇತಂ ಋತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹೀತೆ ಭಗವಾನ್ ವ್ಯಕ್ತಿಂ ವಿದುರ್ದೇವನ ದಾನವ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭು ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರ. ಅಂದ್ರೆ ಎಂತ ಹೇಳ್ತಿದ್ದಾನೆ? ನೀನು ಹೇಳುವುದೆಲ್ಲ ಸತ್ಯ, ಒಪ್ತಾ ಇದ್ದಾನೆ. ಓ ಪುರುಷೋತ್ತಮನೇ, ಎಲ್ಲರ ಮೂಲನೇ, ಎಲ್ಲರ ಪ್ರಭುವೇ, ದೇವದೇವನ ಜಗತ್ಪತಿ, ವಾಸ್ತವವಾಗಿ ನಿನ್ನ ಅಂತರಂಗ ವ್ಯಕ್ತಿನ ನಿನ್ನೊಬ್ಬ ನಿನ್ನ ಅರ್ಥ ಮಾಡಿಕೊಳ್ಳಲು ಕೃಷ್ಣ ಅರ್ಥ ಮಾಡಿ ಯಾರಿಗೂ ಸಾಧ್ಯವಿಲ್ಲ. ಕೃಷ್ಣನೇ ಪರಮಯೋಗಿ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮಪುರುಷನೇ, ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ನೋಡಿ, ಕೇಳ್ತಿದ್ದಾನೆ. ಜನ ನಿನ್ನ ಸಿರಿಗಳ ಯೋಗದಿಂದ ಮತ್ತೆ ಮತ್ತೆ ವರ್ಣಿಸು. ನಿನ್ನ ವಿಷಯ ಕೇಳುವುದು ನನಗೆ ಸಾಕು ಎಂದು ನನಗೆ ಅನಿಸುವುದಿಲ್ಲ. ಮತ್ತೆ ಮತ್ತೆ ಕೇಳುವಂತ ಆಗ್ತಾ ಉಂಟು ಅವನಿಗೆ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳು ಅದ್ಭುತವನ್ನು ಸವಿಬೇಕೆಂದು ಎನಿಸುತ್ತದೆ. ಎಸ್. ಈಗ ನೋಡಿ, ಎಲ್ಲ ಶ್ಲೋಕವನ್ನು ನಾವು ಇಲ್ಲಿ ಹಾಕಿದ್ದೇವೆ. ಸಾರಿ. ಎಸ್. ಆದಿತ್ಯದಲ್ಲಿ ವಿಷ್ಣು, ಬೆಳಕಿನಲ್ಲಿ ಸೂರ್ಯ, ಮರುತದಲ್ಲಿ ಮರೀಚ. ಇದು 19ರಿಂದ 32 ಶ್ಲೋಕ ಕೃಷ್ಣ ಹೇಳುವಂಥದ್ದು ಎಲ್ಲ ಇಲ್ಲಿ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ನಕ್ಷತ್ರದಲ್ಲಿ ಚಂದ್ರ, ವೇದಗಳಲ್ಲಿ ಸಾಮ, ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ಮನಸ್ಸು, ಚೇತನ ಜೀವಿಗಳಲ್ಲಿ ಚೇತನ, ರುದ್ರರಲ್ಲಿ ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರ, ಪುರೋಹಿತರಲ್ಲಿ ಬೃಹಸ್ಪತಿ, ಸೇನಾಧಿಪತಿಗಳಲ್ಲಿ ಸ್ಕಂದ, ಸರಸುಗಳಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಕಂಪನಗಳಲ್ಲಿ ಓಂ, ಯಜ್ಞದಲ್ಲಿ ಜಪಯಜ್ಞ. ಹಾಗೆ ನೋಡಿ, ಜಪ ಮಾಡಬೇಕು. ಕೃಷ್ಣ ಹೇಳಿದ್ದಾನೆ, ಯಜ್ಞದಲ್ಲಿ ನಾನು ಜಪಯಜ್ಞ. ಚಲಿಸದ ವಸ್ತುಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ಅಶ್ವತ್ಥ, ಋಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ಕಪಿಲ ಮುನಿ, ಕುದುರೆಗಳಲ್ಲಿ ಉಚ್ಚಾಹೇಶ್ರವ, ಗಜೇಂದ್ರಲ್ಲಿ ಐರಾವತ, ಮನುಷ್ಯರಲ್ಲಿ ರಾಜ, ಆಯುಧಗಳಲ್ಲಿ ವಜ್ರ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿ ಕಾರಣಗಳಲ್ಲಿ ಕಂದರ್ಪ, ಸರ್ಪಗಳಲ್ಲಿ ವಾಸುಕಿ, ಬಹುಎಡೆ ನಾಗರಲ್ಲಿ ಅನಂತ, ಜಲವಾಸಿಗಳಲ್ಲಿ ವರುಣ, ಪಿತೃಗಳಲ್ಲಿ ಆರ್ಯಮ, ಶಾಸನ ನಿರ್ವಹಿಸಲಿ ಯಮ, ದೈತರಲ್ಲಿ ಭಕ್ತ ಪ್ರಹ್ಲಾದ, ಶಯನ ಉಂಟು ಮಾಡುವಲ್ಲಿ ಕಾಲ, ಪ್ರಾಣಿಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ಪರಿಶುದ್ಧಗೊಳಿಸುವಲ್ಲಿ ವಾಯು,
ಶಾಸ್ತ್ರಧಾರಿಗಳಲ್ಲಿ ರಾಮ, ಮೀನುಗಳಲ್ಲಿ ತಿಮಿಂಗಿಲ, ನದಿಗಳಲ್ಲಿ ಗಂಗಾ, ಸೃಷ್ಟಿಗಳಲ್ಲಿ ಆದ್ಯಾಂತ ಮಧ್ಯ, ವಿದ್ಯೆಗಳಲ್ಲಿ ಆಧ್ಯಾತ್ಮಿಕ ವಿದ್ಯೆ, ಎಲ್ಲ ತಾರ್ಕಿಗಳಲ್ಲಿ ನಿರ್ಣಾಯಕ ಸತ್ಯ, ಅಕ್ಷರಗಳಲ್ಲಿ ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ಮತ್ತೆ ಸೃಷ್ಟಿಕರ್ತದಲ್ಲಿ ಬ್ರಹ್ಮ. ಇದೆಲ್ಲ ಕೃಷ್ಣ ಅಂತ ಹೇಳಿದ್ದಾನೆ. ಮತ್ತೆ ನಾನೇ ಸರ್ವೋಕ್ಷನಾದ ಮೃತ್ಯು, ಮತ್ತೆ ಹೆಂಗಸರಲ್ಲಿ ನಾನು ಫೇಮ್, ಫಾರ್ಚೂನ್, ಸ್ಪೀಚ್, ಮೆಮೊರಿ, ಇಂಟೆಲಿಜೆನ್ಸ್, ಫೇತ್ಫುಲ್ನೆಸ್ ಆ್ಯಂಡ್ ಪೇಷನ್ಸ್. ಮತ್ತೆ ಹಿಂಸಲ್ಲಿ ನಾನು ಬೃಹಸ್ಸಮ, ಪೋಯಟ್ರಿಯಲ್ಲಿ ನಾನು ಗಾಯತ್ರಿ, ತಿಂಗಳಲ್ಲಿ ನಾನು ಮರ್ಗಶಿರ, ನವೆಂಬರ್ ಮತ್ತು ಡಿಸೆಂಬರ್. ಮತ್ತೆ ಕಾಲದಲ್ಲಿ ಸೀಸನಲ್ಲಿ ನಾನು ಸ್ಪ್ರಿಂಗ್, ಫ್ಲವರ್ ಬೇರಿಂಗ್ ಸೀಸನ್. ಮತ್ತೆ ಗ್ಯಾಮ್ಲಿಂಗ್ ನಾನು ಚೀಟ್, ಸ್ಪ್ಲೆಂಡರಲ್ಲಿ ನಾನು ಸ್ಪ್ಲೆಂಡಿಡ್, ಮತ್ತೆ ಸ್ಟ್ರೆಂತಲ್ಲಿ ನಾನು ಸ್ಟ್ರಾಂಗ್, ಮತ್ತೆ ಡಿಸಿಷನ್ ಆಫ್ ವೃಷ್ಣಿಯಲ್ಲಿ ನಾನು ವಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಸೇಜಸಲ್ಲಿ ನಾನು ವ್ಯಾಸ, ಥಿಂಕರ್ಸ್ ನಾನು ಉಷಾನ, ಪನಿಷ್ಮೆಂಟ್ ರಾಡ್ ಆಫ್ ಚೇಸ್ಟೈಸ್ಮೆಂಟ್, ವಿಕ್ಟರಿ ಸೀಕ್ರೆಟ್ ಮೊರಾಲಿಟಿ, ಸೀಕ್ರೆಟ್ಸ್ ಅಲ್ಲಿ ನಾನು ಸೈಲೆನ್ಸ್, ವೈಸ್ ಅಲ್ಲಿ ನಾನು ವಿಸ್ಡಮ್. ಈ ರೀತಿ ಹೇಳ್ತಾ ಇದ್ದಾನೆ. ಹಾಗೆ ಇದನ್ನು ನಾವು ಎಂತ ಹೇಳಬೇಕು ನೋಡಿ, ಇದನ್ನೆಲ್ಲ ನಾವು ಕೃಷ್ಣ ರಿಲೇಟ್ ಮಾಡಬೇಕು. ಎಲ್ಲವೂ ಕೃಷ್ಣ. ಅರ್ಜುನ, ಇದಲ್ಲದೆ ನಾನು ಎಲ್ಲ ಅಸ್ತಿತ್ವವನ್ನು ಉತ್ಪಾದಿಸುವ ಬೀಜ, ನಾನಿಲ್ಲದೆ ಚರಚರವಾದ ಯಾವುದು ಇರಲು ಸಾಧ್ಯವಿಲ್ಲ. ಕೃಷ್ಣ ಉತ್ಪಾದಿಸುವ ಬೀಜ. ಶತ್ರುವಿಜಯ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಆನಂದ ಸೇರುವ ಒಂದು ಸೂಚನೆ ಅಷ್ಟೇ. ನೋಡಿ, ತುಂಬಾ ಉಂಟು, ಸ್ವಲ್ಪ ನಿನಗೆ ಹೇಳಿದೆ. ಯದ್ ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತದ್ ಏವ ಗಚ್ಚ ತ್ವಾಂ ಮಮ ತೇಜೋಂಶ ಸಂಭವಂ. ಎಲ್ಲ ಶ್ರೀಮಂತವಾದ ಸುಂದರವಾದ ಮತ್ತು ಉಜ್ವಲವಾದ ಶಿಷ್ಯಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಅಂತೇಳಿ. ಕೃಷ್ಣನ ವೈಭವದಿಂದ ಒಂದು ಮೂಡಿ ಬಂದ ಒಂದು ಕಿಡಿ. ನೆನೆಸಿ ಎಷ್ಟು ಶಕ್ತಿ ಉಂಟು ಕೃಷ್ಣನದು. ಎಸ್, ಇಲ್ಲಿ ನೋಡಿ, ಕೃಷ್ಣ ಅವನ ಪಾದವನ್ನು ಕಚ್ತಾ ಇದ್ದಾನೆ. ಯಾಕೆ ಕಚ್ಚುವುದು ಅಂದ್ರೆ, ಇದು ನೋಡಿ, ಇದು ಪ್ರಳಯ ಆಗುವಾಗ ಇಲ್ಲಿ ನಮ್ಮ ಮಾರ್ಕಂಡೇಯ ಅವರು ಮಾರ್ಕಂಡ ಋಷಿ ಇರ್ತಾರೆ. ಹಾಗಾಗಿ ಕೃಷ್ಣ ಯಾಕೆ ಕಚ್ಚುವುದು ಅಂದ್ರೆ, ಎಲ್ಲಾ ಭಕ್ತರಿಗೆ ಕೃಷ್ಣನ ಪಾದದಲ್ಲಿ ಇರ್ಲಿಕ್ಕೆ ಇಚ್ಛೆ. ಹಾಗೆ ಕೃಷ್ಣ ಕೆಲವೊಮ್ಮೆ ಆಗ್ತದೆ, ನನ್ನ ಪಾದದಲ್ಲಿ ಅಂತ ಎಂತ ಉಂಟಂತ. ಈಗ ನೋಡಿ, ದಾಸರ ಕೀರ್ತನೆ, ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ಎನ್ನ ಸ್ವಾಮಿ. ಆಕ್ಚುಲಿ ಕೃಷ್ಣನ ಪಾದದಲ್ಲಿ ಧೂಳಿಲ್ಲ, ಆದ್ರೆ ಶುದ್ಧ ಭಕ್ತರು ಕೃಷ್ಣನ ಪಾದ ಧೂಳಾಗ್ಲಿಕ್ಕೆ ಹೆಚ್ಚು. ಯಾಕೆಂದ್ರೆ ಲಕ್ಷ್ಮೀ ಇವಳು ತುಳಸಿ ಯಾವಾಗ ಕೃಷ್ಣನ ಪಾದದಲ್ಲಿ ಇರುವಂಥದ್ದು. ಹಾಗೆ ಶುದ್ಧ ಭಕ್ತರು ಕೂಡ ಕೃಷ್ಣನ ಪಾದದಲ್ಲಿ ಇರಲಿಕ್ಕೆ ಹೆಚ್ಚು. ಹತ್ವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಣವಯಾಂ ಇದಂ ಕೃಷ್ಣಂ ಏಕಾಂಶಿತ ಜಗತ್. ಅರ್ಜುನ ವಿವರ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಅಂಶದಿಂದ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದೆ. ಕೃಷ್ಣನ ಒಂದು ಅಂಶದಿಂದ. ಎಸ್, ಅಧ್ಯಾಯ ಸಾರಾಂಶ. ಕೃಷ್ಣ ಇಸ್ ಅನ್ನಬಲ್ ಸೋರ್ಸ್ ಆಫ್ ಆಲ್ ಮಮ್ಮಿ ವಿದು ಸುರಗಣೆ. ಶುದ್ಧ ಭಕ್ತಿ ಭಗವತಿ ಸಾರ ಮಚ್ಚಿತ ಮದ್ಗತ ಪ್ರಾಣ. ಅರ್ಜುನನ ಕೃಷ್ಣ ಸರ್ವೋಚ್ಚ ಸ್ಥಾನವನ್ನು ಸ್ವೀಕರಿಸ್ತಾನೆ. ಸರ್ವಮೇತ ನೃತಮನ್ಯೆ. ಶ್ರೀಕೃಷ್ಣ ತನ್ನ ವಿಭೂತಿಗಳನ್ನು ವಿವರಿಸ್ತಾನೆ. ದಿವ್ಯ ಆತ್ಮ ವಿಭೂತ. ಎಸ್.